ನಾನು ರೂಮಲ್ಲಿ ಮಲಗಿರ್ಬೇಕಾದ್ರೆ ಒಂದು ಕಾಲ್ ಬರ್ತದೆ ಬೆಳಗ್ಗೆ. ಕೇಳ್ತೀನಿ ಅವರಿಗೆ ನೀವು ಯಾರು ಅಂತ. ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡ್ತಾರೆ. ಕ್ಯಾ ಮುಷ್ಕಿಲ್ ಹೋಗಿ 1 year ಬ್ಯಾಕ್ ಅಲಿಮಾ ಬ್ಯಾಂಕ್ ಒಂದು ಲಿಂಕ್ ಬಂದಿತ್ತು. ಅದನ್ನ ನಾನು ಓಪನ್ ಮಾಡಿ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ ಏನು ಮೆಸೇಜ್ ಅಂತ. ಊರಿಗೆ ಬಂದು ರಿಟರ್ನ್ ಆಗಬೇಕಾದ್ರೆ ನಾನು ಸಿಮ್ ಒಂದು ಬ್ಲಾಕ್ ಆಗಿತ್ತು. ಅದೇ ಸಿಮ್ ತಗೊಳ್ಳೋದಕ್ಕೆ ನಾನು ಫಿಂಗರ್ ಕೊಟ್ಟಿದ್ದೀನಿ. आपको ऊपर थोड़ा मुश्किल होगी, अब थाने में आ जाओ. ಲೇಡಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ನಾನು ಸ್ಟೇಷನ್ಗೆ ಹೋದಾಗ 10 ಸಿಮ್ ಇತ್ತು ನನ್ನ ಹೆಸರಲ್ಲಿ. ನನ್ನ ಹತ್ರ ಇರೋದು ಒಂದೇ ಸಿಮ್. ಸ್ಟೇಟ್ಮೆಂಟ್ ತೆಗೆದಾಗ ಗೊತ್ತಾಗ್ತದೆ ನನ್ನ ಅಕೌಂಟ್ ನಂಬರಲ್ಲಿ ಇನ್ನೊಂದು ಅಕೌಂಟ್ ಇದೆ ಅಂತ. ಅದು ನಿಮ್ಮದು ಎಕ್ಸ್ಪೈರಿ ಆಗ್ತದೆ, ನೀವು ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು. ಅದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ ಅಂತ. ಪಾಸ್ವರ್ಡ್ ತೊಗೊಂಡು ಅವ್ರ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ ನನ್ನ ಹೆಸರಲ್ಲಿರೋ ಅಕೌಂಟಿಗೆ. ಈ ಟೈಮಲ್ಲಿ ಈಗ ಒಟ್ಟೆಷ್ಟು ಸಮಯ ನೀವು ಜೈಲಲ್ಲಿದ್ದು 7 months 20 days ಇತ್ತು. ಮನೆಯವರಿಗೆ ನಾನು ಇನ್ಫಾರ್ಮ್ ಮಾಡಿರಲ್ಲ, ವೀಸಾ ಇಶ್ಯೂ ಆಗಿದೆ ಅಷ್ಟೇ ಇನ್ಫಾರ್ಮ್. ದಿನ 5 minutes ಬರ್ತಿತ್ತು. ಕಾರ್ಡ್ ಬೇಕು ನಮ್ಮ ಹತ್ರ, ರೀಚಾರ್ಜ್ ಕಾರ್ಡ್. ರೀಚಾರ್ಜ್ ಮಾಡಿ ನಂಬರ್ ಹೊಡೆದು ಆಮೇಲೆ ಕಾಲ್ ಮಾಡಿ ಅಷ್ಟೊತ್ತಿಗೆ 2 minutes ಹೋಗ್ತದೆ. ಸೊ ಈ ಟೈಮಲ್ಲಿ ನಿಮಗೆ ಅಸಿಸ್ಟ್ ಮಾಡಿದವರು ಯಾರು? ಸರ್ ಅರುಣನ್ ಅಂತೇಳಿ, ರವಿ ಸರ್ ಅಂತೇಳಿ, ಕಬೀರ್ ಭಾಯ್ ಅಂತೇಳಿ, ಮತ್ತು ನನಗೆ ಊರವರೆಲ್ಲ ಕಂಪ್ನಿಯವ್ರ ಫ್ರೆಂಡ್ಸು, ಕಂಪ್ನಿಯವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹುಡುಗರಿಗೆ, ಯುವಕರಿಗೆ ಏನಾದರೂ ಒಂದು ಇಂಥ ವಿಚಾರದಲ್ಲಿ ಜಾಗೃತಿಯಾಗಿರಲಿಕ್ಕೆ ಏನಾದರೂ ಒಂದು ಹೇಳ್ತೀರಾ ನೀವು? ನಿಮ್ಮ ಡೀಟೇಲ್ಸ್ನ ಯಾವ ಶೇರ್ ಮಾಡೋಕೆ ಹೋಗ್ಬೇಡಿ. ನಮಸ್ಕಾರ ವೀಕ್ಷಕರೇ. ತನ್ನ ವೃತ್ತಿ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಮತ್ತು ತನ್ನ ಕುಟುಂಬಕ್ಕೆ ಸಹಾಯಕವಾಗಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿಂದ ದೂರ ದೇಶದಂಥ ಸೌದಿಯ ರಿಯಾದಿಗೆ ಹೋಗಿ ಅಲ್ಲಿ ಕೆಲಸದಲ್ಲಿದ್ದು ಆಮೇಲೆ ಆಕಸ್ಮಿಕವಾಗಿ ನಡೆದಂಥ ಒಂದು ಪ್ರಕರಣದಲ್ಲಿ ಅಲ್ಲಿಯ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಹಣಕಾಸಿನ ವಂಚನೆ ವಿಚಾರದಲ್ಲಿ ತಾನು ಮಾಡಿದಂಥ ತಪ್ಪಿಗೆ ಅಂತ ಒಂದು ಆರೋಪದಲ್ಲಿ ಬಂಧನಕ್ಕೊಳಗಾಗಿ ಕಳೆದ 11 ತಿಂಗಳಿಂದ ಸೌದಿಯ ರಿಯಾದ್ನ ಜೈಲಿನಲ್ಲಿ ಕಳೆದಿದ್ದಂಥ ನಮ್ಮ ಊರಿನ ಯುವಕ, ಕಡಬ ತಾಲೂಕಿನ ಐತೂರಿನ ಮೂಜೂರು ಎಂಬಲ್ಲಿಯ ಯುವಕ ಚಂದ್ರಶೇಖರ್ ಅವರು ಇದೀಗ ಎಲ್ಲರ ಶ್ರಮದ ಕಾರಣದಿಂದ ಮತ್ತು ಅವರು ನಂಬಿದಂತಹ ದೈವದೇವರುಗಳ ಕೃಪೆಯ ಕಾರಣದಿಂದ ಬಿಡುಗಡೆಗೊಂಡು ಇದೀಗ ಅವರ ಊರಿಗೆ ಬಂದು ಅವರ ಮನೆಯಲ್ಲಿದ್ದಾರೆ. ಇವತ್ತು ಸುದ್ದಿ ನ್ಯೂಸ್ ಅವರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಯಾವ ಕಾರಣಕ್ಕೆ ಈ ಘಟನೆ ಆಯಿತು, ಆ ಘಟನೆ ಆದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು, ಅವರ ಬಿಡುಗಡೆ ಹೇಗಾಯಿತು, ಆ ಒಟ್ಟು ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಮತ್ತು ಅವರ ಮುಂದಿನ ಯೋಜನೆಗಳು ಏನು ಅನ್ನುವಂಥ ಬಗ್ಗೆ ಒಂದು ಒಟ್ಟಾರೆ ವಿಚಾರವನ್ನು ನಮ್ಮ ವೀಕ್ಷಕರ ಮುಂದಿಡುವಂಥ ಸಣ್ಣ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾಯಿದೆ. ಈಗ ಬನ್ನಿ ನಾವು ಮುಂದೆ ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ. ಚಂದ್ರಶೇಖರ್ ನಮಸ್ಕಾರ. ನಮಸ್ತೆ. ಮೊದಲಿಗೆ ನಿಮಗೆ ಏನು ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ ಸರ್. ಇಲ್ಲಿಗೆ ಊರಿಗೆ ಬಂದಾಗ ತುಂಬ ಖುಷಿ ಆಯಿತು. ಫ್ಯಾಮಿಲಿಯವರನ್ನು ನೋಡಿ ತುಂಬ ಖುಷಿ ಆಯಿತು ಸರ್. ನೀವು ಸೌದಿಗೆ ಯಾವಾಗ ಹೋದ್ರಿ, ಹೇಗೆ ಹೋದ್ರಿ, ಇದರ ಬಗ್ಗೆ ನಮಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ. ನಾನು ಓದಿದ್ದು JOC ಎಲೆಕ್ಟ್ರಿಕಲ್ ಸರ್, ಸುಬ್ರಹ್ಮಣ್ಯದಲ್ಲಿ. ಆಮೇಲೆ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಬೆಲ್ಸಿರಾಮಿಕ್ ಅಂತೇಳಿ. ಅಲ್ಲಿ ಹೌದು, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ. 8 years ಅಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ನಾನು ಅಹಮದಾಬಾದಲ್ಲಿ ಇಂಟರ್ವ್ಯೂ ಇರ್ತದೆ, ನಾನು ಇಂಟರ್ವ್ಯೂ ಅಟೆಂಪ್ಟ್ ಮಾಡ್ತೀನಿ. ಸೌದಿ ಕಂಪ್ನಿದು, ಆಲ್ಫನಾರ್ ಕಂಪ್ನಿದು ಇಂಟರ್ವ್ಯೂ ಇರ್ತದೆ. ನಾನು ಇಂಟರ್ವ್ಯೂ ಅಟೆಂಪ್ಟ್ ಮಾಡಿ ಅಲ್ಲಿ ಪಾಸಾಗಿ ನಾನು ಹೋಗಿರ್ತೀನಿ ಸೌದಿಗೆ. ಇಲ್ಲಿದ್ದ ಕಂಪನಿ ಬೇರೆ, ಅಲ್ಲಿಯ ಕಂಪ್ನಿ ಬೇರೆ. ಓಕೆ, ಸರಿ. ಅಲ್ಲಿಗೆ ನೀವು ಯಾವಾಗ ಜಾಯ್ನ್ ಆದ್ದು ಸೌದಿಗೆ? 2016 ಇರಬೇಕು ಸರ್. ಓಕೆ. ಸೊ ಈ ಒಂದು ಘಟನೆ ಇದು ಹೇಗಾಯಿತು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಾನು ರೂಮಲ್ಲಿ ಮಲಗಿರ್ಬೇಕಾದ್ರೆ ನನಗೆ ನೈಟ್ ಡ್ಯೂಟಿ ಇರ್ತದೆ. ಒಂದು ಕಾಲ್ ಬರ್ತದೆ ಬೆಳಗ್ಗೆ. ಕಾಲ್ ಬಂದು ನೀನು ಎಲ್ಲಿ ಇರೋದು ಅಂತ ಕೇಳ್ತಾರೆ. ರಿಯಾದಲ್ಲಿದೆಯಾ, ಯಾವ ಪ್ಲೇಸಲ್ಲಿ ರಿಯಾದಲ್ಲಿದೆಯಾ, ದಮಾಮಲ್ಲಿದೆಯಾ, ಎಲ್ಲಿದೆಯಾ ಅಂತ. ನಾನು ಹೇಳ್ತೀನಿ ರಿಯಾದಲ್ಲಿದ್ದೀನಿ ಅಂತ. ಆಮೇಲೆ ಕೇಳ್ತೀನಿ ಅವರಿಗೆ ನೀವು ಯಾರು ಅಂತ. ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡ್ತಾರೆ. ಮತ್ತು ಒಂದು ಹಾಫ್ ಆನ್ ಅವರ್ 1 hour ಬಿಟ್ಟು ಮತ್ತೊಂದು ಸ್ಟೇಷನಿಂದ ಕಾಲ್ ಬರ್ತದೆ. ಇದೆಲ್ಲ ಯಾವ ಲ್ಯಾಂಗ್ವೇಜಲ್ಲಿ ಕನ್ವರ್ಸೇಷನ್ ಆಗ್ತಿರ್ತದೆ? ಅವ್ರು ಸ್ವಲ್ಪ ಅರಬಿಕ್ ಮಾಡ್ತಾರೆ, ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಗೊತ್ತಿತ್ತು ಸ್ವಲ್ಪ ಅರಬಿಕ್ ನನಗೇನು 1 word ಬರ್ತಿರಲಿಲ್ಲ. ಸ್ವಲ್ಪ ಇಂಗ್ಲೀಷ್ ಮಾತಾಡಿದಾಗ ಅರ್ಥ ಆಗ್ತಿತ್ತು ಅಷ್ಟೇ ಕೇಳಿದ್ದವರು. ಆಮೇಲೆ 1 hour ಬಿಟ್ಟು ಸ್ಟೇಷನಿಂದ ಕಾಲ್ ಬರ್ತದೆ ನನಗೆ. ಅಲ್ಲೇ ಸ್ಟೇಷನಿಂದ ಗೊತ್ತಾಗ್ತದೆ. ಅಲ್ಲಿಂದ ಒಬ್ಬನು ಹಿಂದಿಯಲ್ಲಿ ಮಾತಾಡ್ತಾನೆ. आपको ऊपर थोड़ा मुश्किल हो गया, आप थाने में आ जाओ. ಆಮೇಲೆ ಅವನು ಹೇಳ್ತಾನೆ मुश्किल है, थाने में आ जाओ, मैं पुलिस के साथ में. क्या मुश्किल हो गया? ओ पता नहीं है, पुलिस ने बुला रहा है आपको, थाने में आ जाओ. ठीक है, मैं आएगा, ಬರ್ತೀನಿ ಅಂತ ಹೇಳ್ತೀನಿ. ಆಮೇಲೆ ನಾನು ಕಂಪ್ನಿಗೆ ಇನ್ಫಾರ್ಮ್ ಮಾಡ್ತೀನಿ. ನಾನು ಕಂಪ್ನಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನನ್ನ ಒಂದು ಮೆಸೇಜ್ ಬರ್ತದೆ, ನಾಳೆ 10 ಗಂಟೆಗೆ ಸ್ಟೇಷನ್ಗೆ ಬಾ ಅಂತ. ನಾನು ಕಂಪ್ನಿಗೆ ಅದನ್ನು ಹೇಳ್ತೀನಿ, ನಾನು ನಾಳೆ 10 ಗಂಟೆಗೆ ಹೋಗ್ಬೇಕಂತ. ಆಮೇಲೆ ನೆಕ್ಸ್ಟ್ ಡೇ ನನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ.
ನೀವು ಆ ದಿವಸ ಮೊದಲನೇ ದಿವಸ ಡ್ಯೂಟಿ ಆಗಬೇಕಿತ್ತಲ್ಲ, ನೈಟ್ ಹೋಗಿದ್ರ, ವರ್ಕಿಗೆ ಹೋಗಿದ್ರ? ಇಲ್ಲ ನೈಟು ವರ್ಕ್ ಹೋಗಿಲ್ಲ ನಾನು. ನೆಕ್ಸ್ಟ್ ಡೇ ನನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಕ್ಯಾಪ್ಟನ್ ಹತ್ರ ನನ್ನ ಜೊತೆ ಒಬ್ಬರು ಸೌದಿ ಬಂದಿರ್ತಾರೆ. ಕ್ಯಾಪ್ಟನ್ ಹತ್ರ ಮಾತಾಡಿದಾಗ ಕ್ಯಾಪ್ಟನ್ ಕೇಳ್ತಾರೆ, ಅವ್ರ ಹತ್ರ ಮಾತಾಡಿ ನನಗೆ ಅರಬಿ ಒಂದು ವರ್ಡ್ ಬರ್ತಿರಲಿಲ್ಲ, ಏನಂತ ಅರ್ಥನೇ ಆಗ್ತಿರಲಿಲ್ಲ. ಅವಾಗ ಅವ್ರ ಹತ್ರ ನಿನ್ನ ಹತ್ರ ಎಷ್ಟೇ ಅಕೌಂಟ್ ಇದೆ ಅಂತ ಕೇಳ್ತಾರೆ. ಕ್ಯಾಪ್ಟನ್ ಅಂದರೆ ನೀವು ಅಲ್ಲಿ ಪೊಲೀಸ್ ಅವ್ರಿಗೆ ಕ್ಯಾಪ್ಟನ್ ಅಂತ? ಹೌದು. ಅವಾಗ ಎಷ್ಟು ಅಕೌಂಟ್ ಇದೆ ಅಂತ ಕೇಳ್ತಾರೆ. ನನ್ನ ಹತ್ರ ಹೇಳೋದು ಒಂದೇ ಅಕೌಂಟ್ ಕಂಪ್ನಿ ಕೊಟ್ಟಿರೋದು ಅಂತ ಹೇಳ್ತೀನಿ. ಅವಷ್ಟೊತ್ತಿಗೆ ನಾನು ನನ್ನ ATM ಕಾರ್ಡ್ ತೆಗೆದು ತೋರಿಸ್ತೀನಿ, ಇದೇ ಇರೋದು ಅಂತ. ಆಮೇಲೆ ಇಲ್ಲ ಕ್ಯಾಪ್ಟನ್ ಹೇಳ್ತಾರೆ, ಇಲ್ಲ ಇನ್ನೊಂದೇ ಅಕೌಂಟ್ ಇದೆ ಅಂತ. ಅಷ್ಟೊತ್ತಿಗೆ ನನ್ನ ಜೊತೆ ಇರೋ ಸೌದಿ ಹೇಳ್ತಾರೆ ಮಾತ್ರ, ಇಲ್ಲ ಒಂದೇ ಅಕೌಂಟ್ ಇದೆ, ಕಂಪ್ನಿ ಕೊಟ್ಟಿರೋದು ಅಷ್ಟೇ ಅಂತ. ಅವನಿಗೆ ಬೇರೆ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಕಂಪ್ನಿ ಲೆಟ್ರ್ ಏನು ಕೊಟ್ಟಿಲ್ಲ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ಓಕೆ ಎಲ್ಲ ಚೆಕ್ ಮಾಡ್ಕೊಂಡು 1 ವಾರ ಬಿಟ್ಟು ಬನ್ನಿ ಅಂತ. ರಿಟರ್ನ್ ಆಗ್ತೀವಿ, ಕಂಪ್ನಿಗೆ ಇನ್ಫಾರ್ಮ್ ಮಾಡ್ತೀವಿ, ಮತ್ತು ಕಂಪ್ನಿಯಿಂದ ಬ್ಯಾಂಕ್ಗೆ ಹೋಗ್ತೀವಿ. ನನ್ನ ID ನಂಬರ್ ಕೊಟ್ಟು ಚೆಕ್ ಮಾಡಿಸಿ ಸ್ಟೇಟ್ಮೆಂಟ್ ತೆಗಿತೀವಿ. ಸ್ಟೇಟ್ಮೆಂಟ್ ತೆಗೆದಾಗ ಗೊತ್ತಾಗ್ತದೆ ನನ್ನ ಅಕೌಂಟ್ ನಂಬರಲ್ಲಿ ಇನ್ನೊಂದು ಅಕೌಂಟ್ ಇದೆ ಅಂತ. ಆ ಅಕೌಂಟಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಆಮೇಲೆ ಗೊತ್ತಾಗ್ತದೆ. ಅದರಲ್ಲಿ ಅಕೌಂಟ್ ID ನಂಬರ್ ನಂದಿದೆ, ಮೊಬೈಲ್ ನಂಬರ್ ನಂದಿಲ್ಲ, ಬೇರೆ ಮೊಬೈಲ್ ನಂಬರ್ ಇದೆ. ಅದರಿಂದ ನನಗೆ OTP ಯಾವುದು ಬರಲ್ಲ. ಆಮೇಲೆ ಬಂದು ಸ್ಟೇಟ್ಮೆಂಟ್ ಕಂಪ್ನಿಯಲ್ಲಿ ತೋರಿಸಿದಾಗ ಮತ್ತೆ ಯೋಚನೆ ಮಾಡೋಕ್ಕೆ ಹೇಳ್ತಾರೆ, ಯಾವ ರೀತಿ ಆಯಿತು, ಏನಾದರೂ ಲಿಂಕ್ ಏನಾದರೂ ಬಂದಿತ್ತಾ ಬ್ಯಾಂಕಿಂದ ಏನಾದರೂ ಅಂತ. ಆಮೇಲೆ ಸ್ವಲ್ಪ ದಿನ ಯೋಚನೆ ಮಾಡಿದಾಗ ಗೊತ್ತಾಯಿತು, 1 ವರ್ಷ ಮುಂಚೆ ನನಗೊಂದು ಲಿಂಕ್ ಬಂದಿತ್ತು ಅಂತ. ಅಲಿಮಾ ಬ್ಯಾಂಕಿದ್ದು ಒಂದು ಲಿಂಕ್ ಬಂದಿತ್ತು, ಅದು ನಾನು ಓಪನ್ ಮಾಡಿ ನೋಡಿದ್ದೀನಿ, ಚೆಕ್ ಮಾಡಿದ್ದೀನಿ ಏನು ಮೆಸೇಜ್ ಅಂತ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಚೆಕ್ ಮಾಡಿ ನೋಡಿದ್ದೀನಿ ಅಷ್ಟೇ, ನೋಡಿದ್ದೀನಿ ಅಷ್ಟೇ. ಆಮೇಲೆ ಏನು ಮಾಡಿಲ್ಲ. ಆಮೇಲೆ ಗೊತ್ತಾಗಿದ್ದು ಅದೇ 1 ವರ್ಷ ಆದಮೇಲೆ ಸ್ಟೇಷನಿಂದ ಕಾಲ್ ಬರೋದು, ಅವಾಗ ಗೊತ್ತಾಗೋದು. ಅದರಲ್ಲಿ ಬ್ಯಾಂಕಿನ ಲಿಂಕ್ ಇತ್ತ ಮೆಸೇಜಲ್ಲಿ? ಮೆಸೇಜ್ ಬರೋದು ಅಲಿಮಾ ಬ್ಯಾಂಕ್ ಅಂತ, ಕೆಳಗಡೆ ಲಿಂಕ್ ಅದು. ನೀವು ಅದನ್ನು ಕ್ಲಿಕ್ ಮಾಡಿ ಅಷ್ಟೇ. ಅದಕ್ಕೇನು OTP ಏನು ಕೊಟ್ಟಿಲ್ಲ, ಅದಕ್ಕೇನು OTP ಏನಿಲ್ಲ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಅಷ್ಟೇ. ಅವರು ಅವ್ರ ನಂಬರಲ್ಲಿ ಓಪನ್ ಮಾಡಿದ್ದಾರೆ. ಓಕೆ, ಗೊತ್ತಾಯಿತು. ಆಮೇಲೆ ಇನ್ನೊಂದಂದ್ರೆ ನೀವು ಸ್ಟೇಟ್ಮೆಂಟ್ ತೆಗಿತೀರಾ, ಅಲ್ಲಿ ನಿಮ್ಮ 2 ಅಕೌಂಟಿನ ಸ್ಟೇಟ್ಮೆಂಟು ತೆಗಿತೀರಾ? ಅಂದರೆ ನಿಮ್ಮದು ಒರಿಜಿನಲ್ ಅಕೌಂಟ್ ನಿಮ್ಮದಿದೆ, ಅದರ ಸ್ಟೇಟ್ಮೆಂಟ್ ತೆಗಿಲ್ಲ, ನನ್ನ ಮೊಬೈಲಲ್ಲೇ ಬರ್ತದೆ, ಗೊತ್ತಾಗ್ತದೆ. ಅಲ್ಲ, ಇನ್ನೊಂದು ಅಕೌಂಟ್ ಇತ್ತಲ್ಲ, ಅದರ ಸ್ಟೇಟ್ಮೆಂಟ್ ನಿಮಗೆ ಸಿಗ್ತದಾ? ಸಿಗ್ತದೆ. ಓಕೆ, ಅದರಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇದೆ. ಸೊ ಓಕೆ, ಇದನ್ನು ಹಿಡ್ಕೊಂಡು ನೀವು ಸ್ಟೇಷನ್ಗೆ ಹೋಗ್ತೀವಿ 1 ವಾರ ಬಿಟ್ಟು. ಏನಾಯ್ತು ಅಲ್ಲಿ ಅವ್ರು ನೋಡ್ತಾರೆ, ಚೆಕ್ ಮಾಡ್ತಾರೆ. ನಾವು ಹೇಳ್ತೀವಿ ನಾನೇನು ತೆಗೆದಿಲ್ಲ, ನನ್ನ ಹತ್ರ ಇದೇನಿಲ್ಲ, ಈ ರೀತಿ ಟ್ರಾನ್ಸ್ಫರ್ ಆಗಿದೆ, ಈ ಕಡೆ ಬೇರೆ ಕಂಟ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತೀವಿ. ಓಕೆ, ನಾವೆಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಬರ್ತೀವಿ. ನನಗೆ ಆ ಟೈಮಲ್ಲಿ ಊರಿಗೆ ಬರಬೇಕಾಗಿರ್ತದೆ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಊರಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಬೇಕಲ್ಲ, ಪರ್ಮಿಷನ್ ಕೇಳ್ತೀವಿ. ಅವಾಗ ಅವ್ರು ಹೇಳ್ತಾರೆ, ಕಂಪ್ನಿ ಇಲ್ಲ ಅಂದರೆ ಒಬ್ಬರು ಸೌದಿ ಶ್ಯೂರಿಟಿ ಕೊಡಬೇಕು, ಹೋಗಿ ಬರ್ಬೋದು ಅಂತ. ಅವಾಗ ಕಂಪ್ನಿಯವರು ಶ್ಯೂರಿಟಿ ಕೊಟ್ಟರೆ ನನ್ನ ಪಾಸ್ಪೋರ್ಟ್ ತಗೊಳ್ತಾರೆ, ನನಗೆ ಊರಿಗೆ ಬರೋದಕ್ಕಾಗಲ್ಲ. ಅದಕ್ಕೆ ಒಬ್ಬರು ಸೌದಿ ನನಗೆ ಶ್ಯೂರಿಟಿ ಕೊಡೋದಕ್ಕೆ ಬರ್ತಾರೆ. ಅವನು ಊರಿಗೆ ಹೋಗಿ ಬರ್ತಾನೆ, ಎಲ್ಲ ಎನ್ಕ್ವೈರಿಯನ್ನು ನಿಮಗೆ ಸಪೋರ್ಟ್ ಮಾಡ್ತಾನೆ. ಬೇರೆಯವರಿಗೆ ಇದು ಕೊಡೋಕ್ಕಾಗಲ್ಲ, ಶ್ಯೂರಿಟಿ ಕೊಡೋಕ್ಕಾಗಲ್ಲ, ಸೌದಿ ಕೊಡಬೇಕು. ಸೌದಿಯವ್ರು ಬರ್ತಾರೆ, ನಾನು ಕಂಪ್ನಿಯಲ್ಲಿ ಅವರು ಶ್ಯೂರಿಟಿ ಕೊಡೋದಕ್ಕೆ ಬರ್ತಾರೆ. ಬೆಳಿಗ್ಗೆ ಹೇಳ್ತಾರೆ ಓಕೆ ಅಂತ, ಮತ್ತು ಮಧ್ಯಾಹ್ನ ಶ್ಯೂರಿಟಿ ಕೊಡೋದಕ್ಕೆ ಹೋದಾಗ ಸಾಯಂಕಾಲ 6 ಗಂಟೆವರೆಗೂ ಇರೋ, ಆಮೇಲೆ ಗೊತ್ತಾಗ್ತದೆ ಏನಂತ. ಹೊರಗಡೆ ಹೋಗ್ತೀವಿ ಎಲ್ಲ ಏನು ಅಂತ. ಆಮೇಲೆ ಆಗಿಲ್ಲ, ಅಲ್ಲೇ ಇರ್ತೀನಿ. ನೀವು ಊರಿಗೆ ಬರುವ ಪ್ರಯತ್ನದಲ್ಲಿರುವ ಅವ್ರು ಕ್ಯಾಪ್ಟನ್ ಹೇಳಿದ್ರು ಶ್ಯೂರಿಟಿ ಕೊಟ್ಟರೆ ಹೋಗ್ಬೋದು ಅಂತ ಹೇಳಿದ್ರು. ನೀವು ಅದಕ್ಕೆ ಅರೇಂಜ್ ಮಾಡಿದ್ರಿ. ಹೌದು. ಬಟ್ ನೀವು ಅದಕ್ಕೆ ಅವರನ್ನು ಶ್ಯೂರಿಟಿ ಕೊಟ್ಟು ನೀವು ಊರಿಗೆ ಬರಬೇಕು ಅನ್ನೋಷ್ಟರಲ್ಲಿ ಇಷ್ಟೆಲ್ಲ ಘಟನೆ. ಅದರಲ್ಲಿ ಅಮೌಂಟ್ ಏನಾದರೂ ಗೊತ್ತಾಗ್ತೈತೆ, ಎಷ್ಟು ಟ್ರಾನ್ಸ್ಫರ್ ಆಗಿದೆ ನಿಮ್ಮ ಅಕೌಂಟಿಂದ ಏನು ಅಂತೇಳಿ? ಟೋಟಲ್ 45,000 ವರೆಗೂ ಟ್ರಾನ್ಸ್ಫರ್ ಆಗಿದೆ ಅಂತ. ಇಲ್ಲ ರಿಯಲ್ ಅಲ್ಲ. ಹೌದು, ಕೇಸ್ ಆಗಿರೋದು 22,000 ಅಷ್ಟೇ. ಓಕೆ. ಸೊ ಓಕೆ, ಇದ್ರ ಬಗ್ಗೆ ಅವ್ರು ಏನು ಹೇಳಿದ್ರು? ಈಗ ನೀವು ನಿಮ್ಮನ್ನೀಗ ಅರೆಸ್ಟ್ ಪ್ರಕ್ರಿಯೆ ಮಾಡಬೇಕಲ್ಲ, ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅವರು ಹೇಳಿ? ಅದೇ ಅಷ್ಟೇ ಹೇಳಿದ್ದು, ಸಾಯಂಕಾಲ ಹೇಳ್ತೀನಿ ಅಂತ. ಓಕೆ, ಬಟ್ ಅರೆಸ್ಟ್ ಮಾಡುವಾಗ ಸೊ ಏನು ತಪ್ಪಾಗಿದೆ ಅಂತ ಹೇಳಿ ನಿಮ್ಮನ್ನ ಅಂದರೆ ಅವ್ರು ಕೇಸ್ ಕೊಟ್ಟಿದ್ದಾರಲ್ಲ ಸರ್, ಕೇಸ್ ಲೇಡಿಗೆ ಯಾರು ಅಮೌಂಟ್ ಹೋಗಿದೆ ಅವ್ರು ಕೇಸ್ ಕೊಟ್ಟಿದ್ದಾರೆ. ಒಬ್ಬ ಹಿಂದಿ ಹುಡುಗನ ಅಕೌಂಟಿಗೆ ನನ್ನ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ಅದು ಅವರಿಗೆ ಯಾವ ರೀತಿ ಫ್ರಾಡ್ ಆಗಿದೆ ಅಂದರೆ, ಅವರಿಗೆ ಕಾಲ್ ಮಾಡಿ ಹೇಳ್ತಾರೆ, ಯಾರು ನನ್ನ ಅಕೌಂಟ್ ನಂಬರಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿದಾರೋ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮದು STCP ಅಂತ. ಅಂದರೆ ಇಲ್ಲಿದು ಗೂಗಲ್ ಪೇ ಇದ್ದಾಗೆ ಹಾಗೆ ಅಲ್ಲಿ STCP ಅಂತ ಇದೆ, ಅದು ನಿಮ್ಮದು ಎಕ್ಸ್ಪೈರಿ ಆಗ್ತಾಯಿದೆ, ನೀವು ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು, ಅದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ ಅಂತ.
ಅದನ್ನ ಅವ್ರು ಕೊಟ್ಟಿರ್ತಾರೆ. ಆಮೇಲೆ ಅವ್ರ ಮೊಬೈಲಲ್ಲಿ ಓಪನ್ ಮಾಡ್ತಾರೆ, ಲಿಂಕ್ ಓಪನ್ ಮಾಡ್ತಾರೆ, ಅವರ ಅಕೌಂಟ್ ಓಪನ್ ಮಾಡ್ತಾರೆ. ಆಮೇಲೆ ಅಕೌಂಟ್ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಅದರಲ್ಲಿ ಅಮೌಂಟ್ ಇರೋದು ಗೊತ್ತಾಗುತ್ತೆ. ಟ್ರಾನ್ಸ್ಫರ್ ಮಾಡಬೇಕಾದ್ರೆ OTP ಬೇಕು. ಮತ್ತೆ ಮಹಿಳೆಗೆ ಕಾಲ್ ಮಾಡ್ತಾರೆ, ಲೇಡಿಗೆ ಕಾಲ್ ಮಾಡಿ ಯೂಸರ್ ಇದು ಪಾಸ್ವರ್ಡ್ ತಗೊಳ್ತಾರೆ. ಪಾಸ್ವರ್ಡ್ ತಗೊಂಡು ಅವ್ರ ಅಮೌಂಟ್ ಟ್ರಾನ್ಸ್ಫರ್ ಆಗ್ತದೆ ನನ್ನ ಹೆಸರಲ್ಲಿರೋ ಅಕೌಂಟಿಗೆ. ಓಕೆ, ಸರಿ. ಲೇಡಿ ಆಮೇಲೆ ಚೆಕ್ ಮಾಡಿ ನೋಡಿದಾಗ ಅಮೌಂಟ್ ಇರಲ್ಲ, 22,000. ಆ ಲೇಡಿ ಮತ್ತೆ ಚೆಕ್ ಮಾಡ್ತಾರೆ ಯಾರ ಅಕೌಂಟಿಗೆ ಹೋಗಿದೆ ಅಂತ. ಅದು ಹೋಗಿರೋದು ನನ್ನ ಹೆಸರಲ್ಲಿರೋ ಅಕೌಂಟಿಗೆ. ಲೇಡಿ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ಈ ರೀತಿ ಅಕೌಂಟಿಗೆ ಈ ರೀತಿ ಫೋನ್ ಮಾಡಿ ಇದು ಮಾಡಿದ್ದಾರೆ, ಯಾಕೋ ಇಷ್ಟು 22,000 ಟ್ರಾನ್ಸ್ಫರ್ ಆಗಿದೆ ಅಂತ. ಇದೆಲ್ಲ ಗೊತ್ತಾಗಿದ್ದು ನನ್ನ ಎನ್ಕ್ವೈರಿ ಕರ್ಕೊಂಡು ಹೋದಾಗ ಸ್ಟೇಷನಲ್ಲಿ December 11th ಸ್ಟೇಷನಲ್ಲಿದ್ದೆ. 13th ನನ್ನ ನಿಯಾಬ ಅಂತ ಹೇಳ್ತಾರೆ, ಶೇಖ್ ಹತ್ರ ಕರ್ಕೊಂಡು ಹೋದ್ರು. ಆವಾಗ ಅವ್ರು ಎನ್ಕ್ವೈರಿ ಮಾಡುವಾಗ ಹೇಳಿದ್ರು ಈ ರೀತಿ ಕೇಸ್ ಇರೋದು ಅಂತ. ಸೊ ಎನ್ಕ್ವೈರಿ ಪ್ರೊಸೆಸಲ್ಲೆಲ್ಲ ನಿಮಗೆ ಮಾಹಿತಿಯನ್ನು ಕರೆಕ್ಟಾಗಿ ಕೊಡ್ತಾ ಇದ್ದಾರೆ, ಏನಾದರೂ ಸಮಸ್ಯೆ ಆಯಿತು? ಅಷ್ಟೇ ಎನ್ಕ್ವೈರಿ, ಅಷ್ಟೇ ಒಂದೇ ದಿನ ಎನ್ಕ್ವೈರಿ ಇರೋದು. ಅಲ್ಲಿ ನನಗೆ ಅರಬಿ ಬರ್ತಾ ಇರಲಿಲ್ಲ, ಒಂದು ವರ್ಡು ಬರ್ತಾ ಇರಲಿಲ್ಲ ಅವಾಗ ಒಬ್ಬರು ಹಿಂದಿ ನನಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹಿಂದಿಯವರು ಬರ್ತಾರೆ. ನಾನು ಹಿಂದಿಯವ್ರಿಗೆ ಹೇಳ್ಬೇಕು, ಹಿಂದಿಯವರು ಅರಬಿಕಲ್ಲಿ ಅವ್ರಿಗೆ ಹೇಳ್ತಾರೆ. ಆ ರೀತಿ ಇರ್ತದೆ. ಮತ್ತು ನನ್ನ ಫಿಂಗರ್ ತೊಗೊಳ್ತಾರೆ, ನಾನು ಸ್ಟೇಟ್ಮೆಂಟ್ಗೆ ಫಿಂಗರ್ ತೊಗೊಳ್ತೇನೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ನೀವು ಸಿಮ್ ತಗೊಂಡಾಗಿ ಸಮಸ್ಯೆ ಆಯಿತು ಅಂತ ಅದಲ್ಲ? ಇಲ್ಲ, ಓಕೆ. ಸಿಮ್ ತೊಗೊಂಡಿದ್ದೀನಿ. ನಾನು ಊರಿಗೆ ಬಂದು ರಿಟರ್ನ್ ಆಗಬೇಕಾದ್ರೆ ನನ್ನ ಸಿಮ್ ಒಂದು ಬ್ಲಾಕ್ ಆಗಿತ್ತು. ಅದೇ ಸಿಮ್ ತೊಗೊಳೋದಕ್ಕೆ ನಾನು ಫಿಂಗರ್ ಕೊಟ್ಟಿದ್ದೀನಿ, ಅಲ್ಲಿ ಕೊಟ್ಟಿದ್ದೀನಿ ಆ್ಯಕ್ಟಿವ್ ಮಾಡೋದಕ್ಕೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಆಮೇಲೆ ಅವರು ಆ ಫಿಂಗರ್ನ ಮಿಸ್ಯೂಸ್ ಮಾಡಿ ನನ್ನ ಐಡಿಯಲ್ಲಿ ಸಿಮ್ ತೊಗೊಂಡಿದ್ದಾರೆ. ಯಾರೋ ನಾನು ಆ್ಯಕ್ಟಿವ್ ಮಾಡಿರ್ತೀನೋ ಅವ್ರು ಸಿಮ್ ತೊಗೊಂಡಿದ್ದಾರೆ. ನಾನು ಸ್ಟೇಷನ್ಗೆ ಹೋದಾಗ 10 ಸಿಮ್ ಇತ್ತು ನನ್ನ ಹೆಸರಲ್ಲಿ, ನನ್ನ ಹತ್ರ ಇರೋದು ಒಂದೇ ಸಿಮ್. ಆದರೆ ಆ ಬ್ಯಾಂಕ್ ಅಕೌಂಟಲ್ಲಿರೋದು ಸಿಮ್ ನಂಬರ್ ಇದೆಯಲ್ಲ, ಆ ನಂಬರ್ ನನ್ನ ಹೆಸರಲ್ಲಿ ಇರಲಿಲ್ಲ. ಅದು ಬಿಟ್ಟು ಮತ್ತೆ 10 ಸಿಮ್ ಇತ್ತು. ಈಗ ಓಕೆ, ಒಂದು ಹಂತದಲ್ಲಿ ನೀವು ಪೊಲೀಸ್ನವರೊಟ್ಟಿಗೆ ನೀವು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅವರು ನಿಮಗೆ ವಿಷಯ ಹೇಳಿದರು. ಸೊ ಸೆಕೆಂಡ್ ಇದರಲ್ಲಿ ಆ ಮಹಿಳೆಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಲೇಡಿ, ಅವರಿಗೆ ಏನಾದರೂ ನೀವು ಕನ್ವಿನ್ಸ್ ಮಾಡಿದ್ರ? ನಂದು ಅಂದರೆ ಲೇಡಿ ಜೊತೆ ನನಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ. ಯಾರು ಅಂತ ಗೊತ್ತಾಗುತ್ತೆ ನಿಮಗೆ? ಇಲ್ಲ, ಯಾರು ಅಂತ ಗೊತ್ತಾಗಿಲ್ಲ. ಅವರು ರಿವೀಲ್ ಯಾವುದಿಲ್ಲ. ಓಕೆ, ಅವ್ರು ಲೇಡಿ ಆಗಿರೋದ್ರಿಂದ ಯಾವುದನ್ನು ಇದು ಮಾಡೋದು. ಓಕೆ, ಫೈನ್. ಎನ್ಕ್ವೈರಿ ಆಯಿತು. ಅಲ್ಲಿಂದ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ, ಅಲ್ಲಿ ಇರಿಸ್ತಾರೆ. ಮತ್ತು ಕಂಪ್ನಿಯಿಂದ ನಾನು ನೋಡೋದಕ್ಕೆ ಬರ್ತಾರೆ. ನೋಡೋದಕ್ಕೆ ಬಂದಾಗ ಅವರು ಹೇಳ್ತಾರೆ 2 ಡೇಸಲ್ಲಿ ನಿನ್ನೊಂದು ಎನ್ಕ್ವೈರಿ ಇದೆ, ಅದಾದಮೇಲೆ ನೀವು ಹೊರಗಡೆ ಹೋಗ್ತೀಯ ಅಂತ. ಓಕೆ, ಅಷ್ಟು ದಿವಸ ಸ್ಟೇಷನಲ್ಲಿ ಇರ್ತೀನಿ. ನನಗೂ ಅವಾಗ ಸ್ವಲ್ಪ ಫೀಲ್ ಆಯಿತು, ಹೊರಗಡೆ ಹೋಗ್ತೀನಿ 2 ಡೇಸ್ ಅಷ್ಟೇ ಅಲ್ಲ, ಹೊರಗಡೆ ಹೋಗ್ಬೋದು ಅಂತ. ಸಾಯಂಕಾಲ ಒಬ್ಬರು ನನ್ನ ಕೇಸಿದೆ ಕ್ಯಾಪ್ಟನ್, ಇನ್ನೊಂದು ಕ್ಯಾಪ್ಟನ್ ಬರ್ತಾರೆ ಸಾಯಂಕಾಲ. ನಾನೇ ಹೆಸರು ಹೇಳ್ತೀನಿ, ಏನಾಯ್ತು ಅಂತ ಕೇಳ್ತೀನಿ. ಅವಾಗ ಹೇಳ್ತಾರೆ 2 ಡೇಸ್ ಆದಮೇಲೆ ಒಂದು ಎನ್ಕ್ವೈರಿ ಇದೆ, ಆದಮೇಲೆ ನೀನು ಹೊರಗಡೆ ಹೋಗ್ತೀಯ. ನನ್ನ ಕಂಪ್ನಿಯವರು ಹೇಳ್ತಾರೆ 2 ಡೇಸ್ ಅಂತ, ಬೇರೊಂದು ಕ್ಯಾಪ್ಟನ್ ಹೇಳ್ತಾರೆ 2 ಡೇಸ್ ಅಂತ. ಆವಾಗ ಆಯಿತು, ನಾನು ಕನ್ಫರ್ಮ್ 2 ಡೇಸಲ್ಲಿ ಹೊರಗಡೆ ಹೋಗ್ತೀನಿ ಅಂತ. 2 ಡೇಸಲ್ಲಿ ಏನೂ ಆಗಲ್ಲ. 3 ಡೇಸ್ ಆದಮೇಲೆ ರಾತ್ರಿ ನನಗೆ ಎನ್ಕ್ವೈರಿ, ಅಲ್ಲಿ ಬೇರೆ ಕ್ಯಾಪ್ಟನ್ ಒಬ್ಬರು ಎನ್ಕ್ವೈರಿ ಕರೀತಾರೆ. ಅಲ್ಲಿ ಕರೆದು ಕೇಳ್ತಾರೆ ಎಷ್ಟು ಅಕೌಂಟ್ ಇದೆ ಅಂತ. ನಾನು ಹೇಳ್ತೀನಿ ಒಂದೇ ಅಕೌಂಟ್ ಇದೆ ಅಂತ. ಇಲ್ಲ ಇನ್ನೊಂದು ಅಕೌಂಟ್ ಇದೆ. ನಾನು ಹೇಳ್ತೀನಿ ಇಲ್ಲ ಒಂದೇ ಅಕೌಂಟ್ ಇದೆ, ನಂದು ಟೈಮ್ ತೋರಿಸ್ತೇನೆ, ಇದು ಅಕೌಂಟ್ ಎಲ್ಲ ಬೇರೆ ಅಂತ ಹೇಳ್ತಾರೆ. ಅದನ್ನ ಬರೆದು ಫಿಂಗರ್ ತಗೊಳ್ತಾರೆ ಅಷ್ಟೇ. ನಾನು ಹೇಳ್ತೀನಿ ಇಷ್ಟೊಂದು ಲಿಂಕ್ ಎಲ್ಲ ಬಂದಿತ್ತು, ಅದೆಲ್ಲ ಮಾಹಿತಿ ಕೊಡ್ತೀನಿ ಅವ್ರಿಗೆ, ಈ ರೀತಿ ಎಲ್ಲ ಲಿಂಕ್ ಎಲ್ಲ ಬಂದಿತ್ತು ನಾನು ಅಷ್ಟೇ. ಆಮೇಲೆ 2-3 ಡೇಸ್ ಆದಮೇಲೆ ನಾವೆಲ್ಲ ಫಿಂಗರ್ ತಗೊಳ್ತಾರೆ. ಮತ್ತು ನಾನು December 20ಗೆ ಜೈಲಿಗೆ ಕರ್ಕೊಂಡು ಹೋಗ್ತೀನಿ. ಎನ್ಕ್ವೈರಿ ಅದೇನಿಲ್ಲ, ಸ್ಟೇಷನಲ್ಲಿ ಒಂದು ಜೈಲ್ ಥರ ಇರ್ತದೆ ಸರ್, ಅಲ್ಲಿ ಹೌದು. December 20ವರೆಗೂ ಅಲ್ಲೇ ಇರ್ತೀನಿ. 20ಗೆ ನನ್ನ ದೊಡ್ಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಓಕೆ, ಈ ಒಂದು ಇದಾಗಿ ನೀವೇ ಹೇಗೆ ಹೇಳಿದ್ರಿ 2-3 ದಿವಸ ನಂದು ಎನ್ಕ್ವೈರಿ ಮುಗಿತೆ, ನಾನು ಅನ್ನುವಂಥ ಒಂದು ಫೀಲಿಂಗ್ ಅಲ್ಲಿ ಭರವಸೆ ಇದ್ರಿ. ಸೊ ಓಕೆ, ಒಮ್ಮೆಲೆ ನಿಮ್ಮನ್ನು ಅರೆಸ್ಟ್ ಮಾಡಿ ಈ ಥರ ಇದು ಹಾಕಿದಾಗ ಸೊ ನಿಮಗೆ ಏನಾಯಿತು? ಅಂದರೆ ನಿಮಗೆ ನಿಮ್ಮ ಊರಲ್ಲ, ನಿಮ್ಮ ಇದಲ್ಲ, ಯಾರಲ್ಲ, ಈ ಥರ ಇದ್ದಾಗ ನಿಮ್ಮ ಫಸ್ಟ್ ಫೀಲಿಂಗ್ ಏನಾಯಿತು? ತುಂಬಾ ಬೇಜಾರಾಗ್ತಿತ್ತು. ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ನನಗೆ ಅರಬಿ ಬರಲ್ಲ, ಏನಿಲ್ಲ, ಯಾರ ಹತ್ರ ಅಂತ ಮಾತಾಡೋದು, ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಅಂದರೆ ಇದರಲ್ಲಿ ಏನಾದರೂ ಮತ್ತೆ ಕಾನೂನು ಪ್ರೊಸೆಸ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ವಾ? ಅಂದರೆ ಮಾಡ್ಬೋದು, ಅದಕ್ಕೆ ಏನಾದರೂ ಅವಕಾಶ ಕೊಟ್ಟಿದ್ರ? ಕಾನೂನು ಪ್ರೊಸೆಸ್ ಅಂದರೆ ಕೋರ್ಟಲ್ಲಿ ನಾವು ಇದು ಮಾಡಬೇಕು. ಓಕೆ, ಅದಕ್ಕೆ ನಿಮಗೆ ಅಲ್ಲಿ ಕಂಪನಿ ನಿಮ್ಮ ಲಾಯರ್ನ ಇಟ್ಟಿದ್ರು. ನಿಮ್ಮ ಮನೆಯವರಿಗೆ ಯಾವಾಗ ಈ ವಿಚಾರ ಗೊತ್ತಾಯಿತು? ಮನೆಯವರಿಗೆ ನಾನು ಇನ್ಫಾರ್ಮ್ ಮಾಡಿರಲ್ಲ, ವೀಸಾ ಇಶ್ಯೂ ಆಗಿದೆ ಅಷ್ಟೇ ಇನ್ಫಾರ್ಮ್ ಮಾಡ್ತೀನಿ. ವೀಸಾ ಇಶ್ಯೂ ಆಗಿದೆ ಅದರಿಂದ ಅವರಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಬಟ್ ಕೇಸ್ ಆಗಿದೆ ಅವೆಲ್ಲ ಇನ್ಫಾರ್ಮ್ ಮಾಡಿರಲ್ಲ. ಬಟ್ ನೀವು ಈಗ ಅರೆಸ್ಟ್ ಆಗ್ತಿರಲ್ವಾ, ಸೊ ಆ ಟೈಮ್ ನಿಮಗೆ ಫೋನ್ ಎಲ್ಲ ಇರೋದಿಲ್ಲ ಅಂದ್ಕೊಳ್ತೀನಿ. ಫೋನ್ ಯಾವುದಿಲ್ಲ. ಓಕೆ, ಆಗ ನಿಮಗೆ ಮನೆಯವರಿಗೆ ವಿಷಯ ಗೊತ್ತಾಗಲೇಬೇಕಲ್ಲ, ಅದು ಆಮೇಲೆ ಯಾವಾಗ ಗೊತ್ತಾಯಿತು ಅಂತ ಹೇಳಿ?
ಅಂದರೆ ನೀವು ಹೇಳಲಿಲ್ವಾ ವಿಷಯ? ಯಾರಿಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. ಓಕೆ, ಅಂದರೆ ಮನೆಯವರಿಗೊಂದು ಡೌಟ್ ಬಂದಲಿಕ್ಕೆ ನೀವು ಫೋನಿಗೆ ಸಿಗ್ತಾ ಇಲ್ಲ? ಹೌದು, ನನ್ನ ಫ್ರೆಂಡ್ಸ್ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಈ ರೀತಿ. ನೀವು ಆಗಿ ಇಲ್ಲ ಇಲ್ಲ ಸರ್. ನಿಮಗೆ ಆಕ್ಸೆಸ್ ಇತ್ತ ಮನೆಯವ್ರ ಹತ್ರ ಮಾತಾಡ್ಬೋದು, ಫೋನಲ್ಲಿ ಮಾತಾಡ್ಲಿಕ್ಕೆಲ್ಲ ಆಕ್ಸೆಸ್ ಇತ್ತು? ಸ್ಟೇಷನಲ್ಲಿ ಇಲ್ಲ ಸರ್, ಜೈಲಲ್ಲಿ ಮಾತಾಡ್ಬೋದಿತ್ತು ಸರ್. ದಿನ 5 ಮಿನಿಟ್ಸ್ ಬರ್ತಿತ್ತು. ಅದರಲ್ಲಿ ನಾವು ಕಾರ್ಡ್ ಬೇಕು ನಮ್ಮ ಹತ್ರ, ರೀಚಾರ್ಜ್ ಕಾರ್ಡ್. ರೀಚಾರ್ಜ್ ಮಾಡಿ ನಂಬರ್ ಹೊಡೆದು ಆಮೇಲೆ ಕಾಲ್ ಮಾಡಿ, ಅಷ್ಟೊತ್ತಿಗೆ 2 ಮಿನಿಟ್ಸ್ ಹೋಗ್ತದೆ. ಹೌದಾ? ಸೊ ಆ 5 ಮಿನಿಟ್ಸಲ್ಲಿ ಇದೆಲ್ಲ ಪ್ರೊಸೆಸ್ ಮಾಡಬೇಕು. ಓಕೆ, ಆಮೇಲೆ ನಂಬರ್ ಹೊಡೆದು ಅದು ಒಂದು ಸರಿ ರಾಂಗ್ ಆದರೆ ಮತ್ತೆ ಸ್ಟಾರ್ಟಿಂಗಿಂದ ಹೋಗ್ಬೇಕು. ಓಕೆ. ಈ ಟೆನ್ಷನಲ್ಲಿ ಒಂದೊಂದು ಸರಿ ರಾಂಗ್ ಆಗೋದು. ಮಾಡ್ತಿದ್ರಿ ನೀವು ಅದು? ಮನೆಗೆ ಮಾಡಿಲ್ಲ ಸರ್, ಜಾಸ್ತಿ ಮಾಡಲಿಲ್ಲ. 1-2 ಡೇಸ್ ಅಷ್ಟೇ ಮಾಡಿದ್ದೀನಿ. ರಿಲೇಟೆಡ್ ಆಗಿ ಕಮ್ಯುನಿಕೇಟ್ ಮಾಡ್ತಿದ್ದೆ. ಓಕೆ, ಸರಿ. ಈ ಟೈಮಲ್ಲಿ ಈಗ ಒಟ್ಟೆಷ್ಟು ಸಮಯ ನೀವು ಜೈಲಲ್ಲಿ ಇದ್ರಿ? ಜೈಲಲ್ಲಿ ಇದ್ದಿದ್ದು 7 ಮಂತ್ 20 ಡೇಸ್ ಇದ್ದೆ ಸರ್. ಓಕೆ, ಸೊ ಈ ನಡುವೆ ಕಾನೂನು ಪ್ರಕಾರ ಇದು ನಡೀತಾ ಇತ್ತು? ಕಾನೂನು ಪ್ರಕಾರ ಅಂದರೆ ಫೆಬ್ರವರಿ 27ಗೆ ಕೋರ್ಟ್ ಆಗ್ತದೆ. ಕೋರ್ಟಲ್ಲಿ ಜಜ್ಮೆಂಟ್ ಬರ್ತದೆ, 7 ಮಂತ್ ಇರಲೇಬೇಕು ಅಂತ. ನಿಮಗೆ ಶಿಕ್ಷೆ ಅಂತೇಳಿ ಅಂದರೆ ಯಾಕೆ ಶಿಕ್ಷೆ ಅಂದರೆ, ನಾನು ಆ ಲಿಂಕ್ ಬಂದಾಗ ಕ್ಲಿಕ್ ಮಾಡಿದ್ದೆ. ಆಮೇಲೆ ಅದನ್ನ ಪೊಲೀಸ್ಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಆ ಟೈಮಲ್ಲಿ ಅಂತ. ಓಕೆ, 1 ಇಯರ್ ಬ್ಯಾಕ್ ಯಾಕೆ ಲಿಂಕ್ ಬಂದಾಗ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ನಿನಗೆ 7 ಮಂತ್ 5,000 ರಿಯಾಲ್ ಫೈನ್ ಅಂತ ಹೇಳಿದ್ರು ಸರ್. 5,000 ರಿಯಾಲ್ ಫೈನ್ ಮತ್ತು 7 ಮಂತ್. ಆದರೆ ನೀವು ಒಟ್ಟು ನೀವು ಜೈಲಲ್ಲಿದ್ದು 7 ಮಂತ್, 11 ಮಂತ್ಸ್ ಅಲ್ಲ, 5 ಮಂತ್. ಆಮೇಲೆ ಮತ್ತೆ ಸ್ಟೇಷನ್ ಕರ್ಕೊಂಡು ಬರ್ತಾರೆ. ಓಕೆ, ಸ್ಟೇಷನ್ ಕರ್ಕೊಂಡ್ಬಂದಾದ್ಮೇಲೆ 5 ಮಂತ್ ಆಗ್ತದೆ. ಅದು ಫೈಲೆಲ್ಲ ಕ್ಲಿಯರ್ ಆಗೋದಕ್ಕೆ 5 ಮಂತ್ ಹೇಳ್ತಾರೆ. ಓಕೆ ಓಕೆ, ಸೊ ಹಾಗೆ ಅದು ಓಕೆ. ಈ ನಡುವೆ ಈಗ ಅವರೇ ಕಂಪೆನ್ಸೇಷನ್ ಹೇಗೆ ಏನಾದರೂ ನಿಮ್ಮ ಕೈಯಿಂದ ಕೊಟ್ಟಿದ್ದಾರೆ? ಹೌದು, ನನ್ನ ಅವರು ಯಾರು ಇದು ಮಾಡಿದಾರೋ ಅವ್ರು ಸಿಕ್ಕಾಕೊಂಡಿಲ್ಲ ಸರ್. ಸಿಕ್ಕಾಕೊಂಡಿಲ್ಲ? ಹೌದು. ಅದರಿಂದ ನನ್ನ ಅಕ್ಕಮ್ಮ ನಂಬರ್ ನನ್ನಿಂದ ಇರೋದರಿಂದ ನಾನು ಪೇ ಮಾಡಬೇಕಾಗತ್ತೆ. ಅದು ಎಷ್ಟು ಪೇ ಮಾಡಬೇಕಾಗಿ ಬಂತು ನೀವು? 22,000 ಸರ್ ರಿಯಲ್. 22,000 ರಿಯಲ್, ಅದು 5,000 ರಿಯಲ್ ಫೈನು ನೀವು ಪೇ ಮಾಡಬೇಕು. ಹೌದು. ಸೊ ಇದನ್ನು ಹೇಗೆ ನೀವು? ಅಂದರೆ ನಾವು ಬೇಗ ಬರೋಕ್ಕಾಗಬೇಕಂತೇಳಿ ಇಷ್ಟೆಲ್ಲ ಮಾಡಬೇಕು. ಸೊ ನಿಮಗೆ ಶಿಕ್ಷೆ ಆದದ್ದು ನೀವು ಆ ಲಿಂಕ್ ಓಪನ್ ಮಾಡಿ ಅದನ್ನು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡದಿರೋ ಕಾರಣಕ್ಕೆ ಆ ಸ್ಟ್ಯಾಂಡ್ ಮೇಲೆ ನಿಮಗೆ ಶಿಕ್ಷೆ ಆಗಿರೋದು ಒಂದು. ಆಮೇಲೆ ಈ ನಿಮಗೆ ಇಷ್ಟೆಲ್ಲ, ಈಗ ನೀವು ಜೈಲಲ್ಲಿದ್ರಿ, ನಿಮ್ಮವರು ಅಂತ ನೀವು ಅಲ್ಲಿ ಯಾರಿರಲಿಲ್ಲ, ಮನೆಯವರು ಯಾರಿರಲಿಲ್ಲ. ಸೊ ಈ ಟೈಮಲ್ಲಿ ನಿಮಗೆ ಅಸಿಸ್ಟ್ ಮಾಡಿದವರು ಯಾರು? ಹಣ ಒಟ್ಟು ಮಾಡಲಿಕ್ಕೆ ಅಥವಾ ಕಾನೂನು ಪ್ರೊಸೆಸನ್ನು ನಡೆಸಲಿಕ್ಕೆ ಸೊ ನಿಮಗೆ ಯಾರಲ್ಲಿ ಅಸಿಸ್ಟ್ ಮಾಡಿದರು? ಅಂದರೆ ಕಂಪ್ನಿಯಿಂದ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಸರ್, ಎಲ್ಲ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಊರಿನವರೇ ಸರ್, ಅರುಣನ್ ಅಂತೇಳಿ, ಆಮೇಲೆ ರವಿ ಸರ್ ಅಂತೇಳಿ, ಕಬೀರ್ ಭಾಯ್ ಅಂತೇಳಿ, ಮತ್ತು ನನ್ನ ಊರವರೆಲ್ಲ ಕಂಪ್ನಿಯವ್ರ ಫ್ರೆಂಡ್ಸು, ಕಂಪ್ನಿಯವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೌದು ಸರ್. ಅಂದರೆ ಅದೇ 1 ನಿಮಿಷ 2 ನಿಮಿಷ ಮಾತಾಡೋಕ್ಕಾಗ್ತಿದ್ದಿಲ್ಲ, ಅದರಲ್ಲಿ ಮಾತಾಡಲಿಕ್ಕಿಲ್ಲ. ಇಲ್ಲ ಎಲ್ಲ ಹೊಡಿಲ್ಲ ಸರ್, ಬ್ರದರ್ಸ್ ಇರಬೇಕು. ಇಲ್ಲ ಜೈಲಲ್ಲಿ ಇರಲ್ಲ, ಸ್ಟೇಷನಲ್ಲಿ ಆಗ್ತಿತ್ತು, ಜೈಲಿಗಿಲ್ಲ, ವಿಸಿಟಿಂಗ್ ಇಲ್ಲ, ಓನ್ಲಿ ಫೋನ್ ಕಾಲ್ ಅಷ್ಟೇ. ಓಕೆ. ಈ ಇನ್ ಬಿಟ್ವೀನ್ ಮನೆಯವರಿಗೆ ಯಾವ ವಿಷಯ ಗೊತ್ತಾಯ್ತು? ಮನೆಗೆ ವಿಷಯ ಗೊತ್ತಾಗಿದ್ದು ನನಗೆ 7 ಮಂತ್ ಆದಮೇಲೆ. ಅಲ್ಲಿವರೆಗೆ ಗೊತ್ತಿಲ್ಲ ನಾನು ಜೈಲಲ್ಲಿ ಇದ್ದೀನಿ ಅಂತ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಸರ್. ಜೈಲಲ್ಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಸ್ವಲ್ಪ ಡಿಲೇ ಆಯ್ತಲ್ಲ, ಆವಾಗ ಅಲ್ಲಿಂದ ಇಲ್ಲಿಗೆ ಇನ್ಫಾರ್ಮ್ ಆಗುತ್ತೆ ಸರ್. ಓಕೆ, ನಿಮ್ಮ ಮನೆಯಲ್ಲಿ ಯಾರಲ್ಲಿದ್ದೀರಿ ನೀವು? ಇಲ್ಲಿ ನಾನು, ಅಮ್ಮ, ಬ್ರದರ್ ವೈಫ್. ಬ್ರದರ್ ಇಲ್ಲೇ ಇದ್ದಾರಾ? ಹೌದು. ಓಕೆ. ಸೊ ಒಂದು ಹಂತದಲ್ಲಿ ನಿಮ್ಗೆ ಅಲ್ಲೆಲ್ಲ ಅಸಿಸ್ಟ್ ಮಾಡಿದ್ರು, ಅದೆಲ್ಲ ಆಯಿತು. ಮನೆಯಲ್ಲಿ ವಿಷಯ ಗೊತ್ತಾದಾಗ ಮನೆಯವರಿಗೆ ಅಂದರೆ ಮನೆಯವರು ಯಾವ ಥರ ಅಪ್ಸೆಟ್ ಆದರು, ಅದು ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತಾ? ಇಲ್ಲ ಸರ್, ಅದೇನು ಮಾಹಿತಿ ಇಲ್ಲ ಸರ್. ಓಕೆ. ನ್ಯೂಸಲ್ಲಿ ಬಂದಿರೋದು ನನಗೆ ಗೊತ್ತಿಲ್ಲ, ಟಿ ವಿಯಲ್ಲಿ ಬಂದಿದೆ, ಅದು ಯಾವುದು ಮಾಹಿತಿ ಇಲ್ಲ ನನಗೆ. ನಿಮಗೆ ಅಲ್ಲಿ ಏನು ಈ ನ್ಯೂಸ್ಗಳ ಆಕ್ಸೆಸ್ ಆ ಥರ ಏನು ಸಿಗ್ತಾ ಇತ್ತಾ? ಜೈಲಿನ ಇದು ಹೇಗಿತ್ತು? ಜೈಲಲ್ಲಿ ಟಿ ವಿ ಇದೆ ಸರ್. ಓಕೆ. ಅಂದರೆ ಅರಬಿಕ್ ನ್ಯೂಸ್ ಮಾತ್ರ. ಇಲ್ಲಿದ್ದು ಯಾವುದಿಲ್ಲ ಸರ್, ಇಲ್ಲೇ ಮಾಹಿತಿ ಯಾವುದಿಲ್ಲ. ಮೊಬೈಲ್ ನೀವು ಹೇಳಿದಾಗ ಅದೇ ಥರ 1 ದಿವಸಕ್ಕೆ 5 ಮಿನಿಟ್ಸ್ ಆಕ್ಸೆಸ್, ರಿಚಾರ್ಜ್ ಕಾರ್ಡ್ ನೀವು ಮೊಬೈಲ್ ಅಲ್ಲ ಸರ್, ಅದು ಟೆಲಿಫೋನ್. ಅದಕ್ಕೆ ನೀವೇ ರಿಚಾರ್ಜ್ ಮಾತಾಡಬೇಕು. ಹೌದು, ನನಗೆ ರಿಚಾರ್ಜ್ ಕಾರ್ಡ್ ಎಲ್ಲ ಕಂಪ್ನಿಯಿಂದ ಕೊಡ್ತಾ ಇದ್ದಾರೆ, ಅರುಣನ್ನ ಕೊಡ್ತಾ ಇದ್ದಾರೆ ಕಾರ್ಡ್. ಓಕೆ, ಅದು ನೀವೇ ಭರಿಸಬೇಕು ಕಾರ್ಡ್ಗಳನ್ನು ನೀವು? ಅದೇ ಅವರು ಕೊಟ್ಟಿದ್ದು ನನಗೆ. ಓಕೆ, ಸರಿ. ಜೈಲಲ್ಲಿ 7 ಮಂತ್ಸ್. ಹೌದು, 7 ಮಂತ್ 20 ಡೇಸ್ ಇದ್ದೆ. ಕಷ್ಟ ದಿನಗಳಲ್ಲಿ ಇದಾಯಿತು. ಸೊ ಅದನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರೆ ಹೇಗಿತ್ತು ಆ್ಯಕ್ಟಿವಿಟಿ, ಅಂದರೆ ಡೇ ರುಟೀನ್ ಹೇಗಿತ್ತು ಜೈಲಲ್ಲಿ ಅಂತ ಹೇಳಿ? ತುಂಬಾ ಕಷ್ಟ ಆಗ್ತೈತಿ. ಯಾರ ಹತ್ರ ಮಾತಾಡೋದು, ಏನು ಮಾತಾಡೋದು, ಎಲ್ಲರೂ ಅದೇ ಟೆನ್ಷನ್ನಲ್ಲಿ ಇರ್ತಾರೆ ಎಲ್ಲರೂ. ಮತ್ತು ಇಲ್ಲಿ 4-5 ಜನ ಕೇರಳದವ್ರು ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ ದಿನ. ಬೇರೆ ಬೇರೆ ಇದರಲ್ಲಿ ಕೇಸಲ್ಲಿ. ಹೌದು ಸರ್, ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಅವರು ನನಗೆ ಸಮಾಧಾನ ಮಾಡ್ತಾಯಿದ್ರು. ನಿಮಗೆ ಆಗ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತಾ, ನಾನು ಹೊರಗೆ ಬರ್ತೇನೆ ಮತ್ತೆ ಊರಿಗೆ ಬರ್ತೇನೆ ಅಂತೇಳಿ? ಖಂಡಿತ ಬರ್ತೀನಿ ಅಂತ, ತಪ್ಪು ಮಾಡಿಲ್ಲ ನಾನು. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು, ಅದೇನು ಖಂಡಿತ ನಾನು ಬರ್ತೀನಿ ಅಂತ
ಗ್ಯಾರಂಟಿ. ಕಂಪನಿಯಿಂದ ಫುಲ್ ಸಪೋರ್ಟ್ ಸಿಕ್ಕಿದೆ. ಕಂಪ್ನಿಯವರು ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ. ಮತ್ತೆ ಗೌರ್ಮೆಂಟ್ ರಿಲೇಟೆಡ್ ಆಗಿ ಈಗ ಇಂಡಿಯಾ ಸೌದಿ ಗೌರ್ಮೆಂಟ್, ಸೊ ಈ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಅದು ಏನಾದರೂ ಮಾಹಿತಿ ಉಂಟಾ? ಇಲ್ಲ ಸರ್, ಏನು ಮಾಹಿತಿ ಇಲ್ಲ. ಸಪೋರ್ಟ್ ಅಂತೂ ನನಗೆ ಅಲ್ಲಿ ಸಿಗ್ತಾ ಇರಲಿಲ್ಲ ಅಂತ. ಇವರು ರೀಚ್ ಆಗಿದ್ದಾರೆ, ಇಲ್ಲಿಂದ ಏನಾದರೂ ಗೌರ್ಮೆಂಟ್ ಥ್ರೂ ರೀಚ್ ಆಗಿದ್ದಾರಾ ನಿಮ್ಮ ಬಿಡುಗಡೆಗೆ? ಅದೇನಾದರೂ ಅಲ್ಲಿ ಏನು ಬಂದಿಲ್ಲ ಬಿಡುಗಡೆ. ಅಂದರೆ ನಾನು ಎಂಬಸಿ ಥ್ರೂನೇ ಇಲ್ಲಿ ಎಕ್ಸಿಟ್ ಆಗಬೇಕು. ಫ್ಲೈಟ್ ಆಗಬೇಕಾದ್ರೆ ನಾನು ಎಂಬಸಿ ಥ್ರೂನೇ ಆಗಬೇಕು. ಅವರು ಒಂದು ಸರಿ ಬಂದಿದ್ರು ಅಲ್ಲಿಗೆ, ನನ್ನ ಪಾಸ್ಪೋರ್ಟ್ ಎಲ್ಲ ಇದು ಮಾಡಿ ಇಂಡಿಯನ್ ಎಂಬಸಿ ಅವರು. ಅದು ಯಾವಾಗ ಲಾಸ್ಟಿಗೆ ಎಲ್ಲ ಕ್ಲಿಯರ್ ಆದಮೇಲೆ ಬರೋದು ಅವರು ಚೆಕ್ ಮಾಡಲಿಕ್ಕೆ. ಕ್ಲಿಯರ್ ಆದಮೇಲೆ ಎಲ್ಲ ಪ್ರೊಸೆಸ್ ಎಲ್ಲ ಕ್ಲಿಯರ್ ಆದಮೇಲೆ ಅವರು ಊರಿಗೆ ಕಳಿಸ್ಬೇಕಾದ್ರೆ ಅವ್ರ ಮುಖಾಂತರ ನಾನು ಬರಬೇಕು. ಅವ್ರ ಮುಖಾಂತರ ಅಂದರೆ ಅವರಿಗೆಲ್ಲ ಡೀಟೇಲ್ಸ್ ಕೊಡಬೇಕಲ್ಲ ಸರ್, ಅವ್ರ ಮುಖಾಂತರನೇ ಬರಬೇಕು. ಅವ್ರು ಬರ್ತಾರೆ ಅಲ್ಲಿಗೆ, ಅವ್ರು ಕೇಳ್ತಾರೆ ನಂತರ ಅವ್ರು ಹೇಳ್ತಾರೆ ನಿಂದು ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದೆ ಅಂತ. ನಾನು ಹೇಳ್ತೀನಿ ಇಲ್ಲ ಎಕ್ಸ್ಪೈರಿ ಆಗಿಲ್ಲ, ನಂದು ಪಾಸ್ಪೋರ್ಟ್ 2 ಜೈಲ್ ಹತ್ರ ಇದೆ. ಅವ್ರು ನನ್ನ ಪೊಲೀಸ್ನವ್ರು ಇಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಜೈಲಿಂದ ಕರ್ಕೊಂಡು ಬರ್ಬೇಕಾದ್ರೆ ಪಾಸ್ಪೋರ್ಟ್ ಮೊಬೈಲ್ ತಂದಿಲ್ಲ, ನಂತರ ರಿಸಿಪ್ಟ್ ಇದೆ ಅಂತ. ಅವಾಗ ಅವ್ರು ಹೇಳ್ತಾರೆ ನಾವು ಕಲೆಕ್ಟ್ ಇಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ, ನಿಮಗೆ ನಾವು ವೈಟ್ ಪಾಸ್ಪೋರ್ಟ್ ಮಾಡಿಕೊಡ್ತೀವಿ ಅಂತ. ನಾನು ಹೇಳ್ತೀನಿ ವೈಟ್ ಪಾಸ್ಪೋರ್ಟ್ ಬೇಡ ನನಗೆ, ನನ್ನ ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್ ಇದೆ, ರಿನ್ಯೂವಲ್ ಮಾಡಿಸಿದ್ದೀನಿ, 1 ವರ್ಷ ಆಯ್ತಷ್ಟೇ ಅಂತ ಹೇಳ್ತೀನಿ ಅವ್ರಿಗೆ. ಇಲ್ಲ ಅದು ಸಿಕ್ಕಿದ್ರೆ ತೊಗೊಳ್ತೀವಿ ನಾವು, ಇಲ್ಲಾಂದರೆ ಹೋಯ್ತು ಅಂತ ಹೇಳಿದೆ. ಮತ್ತೆ ಕೇಳ್ತೀನಿ ನನ್ನ ಪಾಸ್ಪೋರ್ಟ್ ಬೇಕು ನನಗೆ ಅಂತ. ಅವ್ರು ಹೋದರೆ ಅಲ್ಲಿ ತೊಗೊಳ್ಬೋದು ಸರ್ ಅವರು ಎಲ್ಲ ಎಂಬಸಿಯವರಿಗೆ. ಸ್ಟೇಷನಿಂದಲ್ಲ, ಜೈಲಿಂದ ತಗೊಳ್ಬೋದು. ಹಾಂ ಹೌದು ತಗೊಳ್ಬೋದು, ಅವ್ರಿಗೆ ಎಲ್ಲ ರೈಟ್ಸ್ ಇದೆ ಸರ್, ಅಲ್ಲಿ ತೊಗೊಳ್ಳೋದು ಎಲ್ಲ ಇದೆ. ಆಮೇಲೆ ಅವರು ಕಂಪ್ನಿಗೆ ಫೋನ್ ಮಾಡಿ ಹೇಳ್ತಾರೆ ಒಂದು ಪಾಸ್ಪೋರ್ಟ್ ಎಕ್ಸ್ಪೈರಿ ಆಗಿದೆ ಅಂತ ಹೇಳ್ತಾರೆ. ನನ್ನ ಕಂಪ್ನಿಯಲ್ಲಿ ಅವ್ರಿಗೆ ಜಸ್ಟ್ ಮಾಹಿತಿ ಇರಲ್ಲ ಅಷ್ಟೇ, ಅವ್ರ ಹತ್ರ ಸಿಸ್ಟಮಲ್ಲೆಲ್ಲ ಇದೆ. ಅವ್ರು ಹೇಳಿದಾಗ ಅವ್ರು ನಂಬಿರ್ತಾರೆ ಅಷ್ಟೇ. ಅವ್ರು ಹೇಳ್ತಾರೆ ಓಕೆ ಅಂತ. ಮತ್ತು ನನಗೆ ಗೊತ್ತಿರೋರು ಅರುಣನ್ ಅಂತಾರಲ್ಲ, ಅವ್ರಿಗೆ ಗೊತ್ತಿತ್ತು ನಾನು ಪಾಸ್ಪೋರ್ಟ್ ರಿನ್ಯೂವಲ್ ಮಾಡಿಸಿದ್ದೀನಿ. ಅವ್ರು ನನಗೆ ರಿನ್ಯೂವಲ್ ಮಾಡಿಸಿದಾಗ ಅವರು ಬಂದಿದ್ರಲ್ಲಿ ಎಂಬಸಿ ಹತ್ರ, ಅವ್ರಿಗೆ ಗೊತ್ತಿತ್ತು, ಅವ್ರ ಸಿಸ್ಟಮಲ್ಲೂ ಇತ್ತು ನಾನು. ಆವಾಗ ಗೊತ್ತಾಯ್ತು ಅವ್ರು ಮತ್ತೆ ಹೋಗಿ ಇನ್ಫಾರ್ಮ್ ಮಾಡ್ತಾರೆ ಪಾಸ್ಪೋರ್ಟ್ ಇದೆ ಅಂತ, ಜೈಲ್ ಹತ್ರ ಇದೆ ರಿನ್ಯೂವಲ್ ಪಾಸ್ಪೋರ್ಟ್ ಅಂತ. ಅವ್ರು ಮತ್ತೆ ನನಗೆ ಕಂಪ್ನಿಯವ್ರು ತಂದು ಕೊಡ್ತಾರೆ ಅಲ್ಲಿಗೆ. ಇಲ್ಲ ಕಂಪ್ನಿ ತಗೊಂಬಂದು ಸ್ಟೇಷನಲ್ಲಿ ಸಬ್ಮಿಟ್ ಮಾಡ್ತಾರೆ ಕಂಪ್ನಿಯವರು ಬಂದು. ಅಷ್ಟೊತ್ತು ಇವ್ರು ಏನು ಮಾಡಿರ್ತಾರೆ, ವೈಟ್ ಪಾಸ್ಪೋರ್ಟ್ ಮಾಡಿರ್ತಾರೆ, ಅದಂದರೆ ಟೆಂಪರರಿ. ಹಾಂ ಟೆಂಪರರಿ ಇಲ್ಲಿ ಕರ್ಕೊಂಡು ಬರೋದಕ್ಕೆ. ಅದು ಲ್ಯಾಪ್ಸ್ ಆಯ್ತು. ಯಾವ್ದು ಲ್ಯಾಪ್ಸ್ ಆಯಿತು? ಲ್ಯಾಪ್ಸ್ ಆಯ್ತು. ಅದು ಬಾಂಬೆಯಲ್ಲಿ ತೊಗೊಂಡ್ರದ್ದು. ಹೌದು, ಅಂದರೆ ವೈಟ್ ಪಾಸ್ಪೋರ್ಟ್ ಇಶ್ಯೂ ಆದ ಕಾರಣ ಕ್ಯಾನ್ಸಲ್ ಆಯ್ತು. ಇನ್ನೀಗ ನೀವು ಅದನ್ನು ಮಾಡ್ಕೊಂಡು ಓಕೆ. ಈಗ ನೀವು ಎಲ್ಲಿಂದ ಹೊರಗೆ ಬಂದ್ರಿ, ಬಿಡುಗಡೆಯಾಗಿ ಬಂದ್ರಿ, ನೆಕ್ಸ್ಟ್ ನೀವು ಈಗ ಸೌದಿಗೆ ಹೋಗ್ಬೋದಾ? ಇಲ್ಲ ಸರ್, 5 ವರ್ಷ ಹೋಗಿಲ್ಲ. ಸೌದಿ ಬಿಟ್ಟು ಬೇರೆ ಗಲ್ಫ್ ಕಂಟ್ರಿಗಳಿಗೆ ಹೋಗ್ಬೋದು, ಬೇರೆ ಕಂಟ್ರಿಗೆ ಹೋಗ್ಬೋದು ಸರ್. ಓಕೆ. ನಿಮ್ಮ ಈ ಎಲ್ಲ ಸಮಸ್ಯೆ ಆದ ಕಾರಣ ನಿಮ್ಮ ಜಾಬಿಗೆ ಅಥವಾ ನೀವು ಬೇರೆ ಕಡೆ ಜಾಬ್ ಮಾಡೋದಕ್ಕೆ ಏನೋ ಸಮಸ್ಯೆ ಆಗಿದೆ ಅಂದರೆ ಕಾನೂನಾತ್ಮಕವಾಗಿ ಏನೋ ಸಮಸ್ಯೆ ಅಂತ? ಇಲ್ಲ ಯಾವುದಿಲ್ಲ. ಸೊ ನಿಮ್ಮ ಲೀಗಲ್ ಪ್ರೊಸೆಸ್ ಎಲ್ಲ ಕ್ಲೀನ್ ಆಗಿದೆ? ಎಲ್ಲ ಕ್ಲಿಯರ್ ಇದೆ ಸರ್, ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಬಂದಿದ್ದು. ನನಗೆ ಕ್ಲಿಯರ್ ಮಾಡೋದಕ್ಕೆ ಆ 5 ಮಂತಲ್ಲಿ ಇಲ್ಲಿ ನ್ಯೂಸ್ ಆದಮೇಲೆ ಇಲ್ಲಿವರು ಅಲ್ಲಿ ಸಪೋರ್ಟಿಗೆ ಬರ್ತಾರೆ. ಓಕೆ. ಪ್ರಕಾಶನ್ ಅಂತೇಳಿ, ಆಮೇಲೆ ರಾಘವನ್ ಅಂತೇಳಿ ಅವರೆಲ್ಲ ಬರ್ತಾರೆ ಅಲ್ಲಿಗೆ. ಫ್ರಾನ್ಸಿಸ್ಕೋ ಅವರೆಲ್ಲ ಬರ್ತಾರೆ. ಇಲ್ಲಿಂದಲ್ಲ, ಅಲ್ಲಿರೋರು ಅಲ್ಲೇ ಜಾಬ್ ಮಾಡೋರು ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ಫೈಲೆಲ್ಲ ಬೇಗ ಮೂವ್ ಆಗ್ತದೆ ಇಲ್ಲಿ. ಅದರಿಂದ 5 ಮಂತಲ್ಲಿ ಬಂದೆ, ಇಲ್ಲಾಂದರೆ ಇನ್ನೂ 1 ವರ್ಷ ಲೇಟ್ ಆಗುತ್ತೆ. ನಿಮ್ಮ ಊರಿನವರ ಸಪೋರ್ಟು ಲೀಗಲಿ ಆಗಿ ಮತ್ತು ಏನದಕ್ಕೆ ಕಾನೂನು ವಿಧಾನದಲ್ಲಿ ಏನೆಲ್ಲ ಬೇಕೋ ಅದನ್ನು ಕರೆಕ್ಟಾಗಿ ಬೇಗ ಮಾಡಿ. ಹೌದು, ಇಲ್ಲಾಂದರೆ ಅವ್ರ ಪೇಪರ್ ಎಲ್ಲ ಸಿಗ್ನೇಚರ್ ಆಗಿ ಎಲ್ಲ ಕ್ಲಿಯರ್ ಆಗಿ ಬರ್ಬೇಕು ಸರ್. ಓಕೆ. ಇಲ್ಲಾಂದರೆ ಹೊರಗಡೆ ಬರೋದಕ್ಕಾಗಲ್ಲ, ಎಲ್ಲ ಅವ್ರು ಬೇಗ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಓವರಾಲ್ ನೀವೀಗ ಈ ಕೇಸಿಂದ ಅಂದರೆ ನೀವು ಮಾಡದೇ ಇದ್ರು ತಪ್ಪು, ಈ ಕೇಸಿಂದ ನೀವು ಕ್ಲಿಯರ್ ಆಗಿ ಕ್ಲೀನ್ ಚಿಟ್ ಆಗಿ ಹೊರಗೆ ಬಂದಿದ್ದೀರಿ ಈಗ. ಸೊ ಈಗ ಊರಿಗೆ ಬಂದಿದ್ದೀರಿ. ಫಸ್ಟ್ ಟೈಮು ಲ್ಯಾಂಡ್ ಆದಾಗ ಏನು ಅನ್ನಿಸ್ತು ನಿಮಗೆ ಅಂತೇಳಿ? ಅಂದರೆ ನೀವೊಂದು ಅರ್ನ್ ಮಾಡಬೇಕು ಅಂತ ಹೋಗಿರ್ತೀರಿ, ಮನೆಯ ಒಂದು ಪರಿಸ್ಥಿತಿಗೆ ಹೋಗಿರ್ತೀರಿ. ಸೊ ಅಲ್ಲಿ ಏನೋ ನಿಮಗೆ ಗೊತ್ತಿಲ್ಲ ತಪ್ಪಾಯಿತು, ಸೊ ಇದೆಲ್ಲ ಒಂದು ಮೆಸ್ಅಪ್ಗಳಾಯಿತು. ಸೊ ಎಲ್ಲ ಮುಗಿಸ್ಕೊಂಡು ಊರಿಗೆ ಬರ್ತೀರಿ, ಲ್ಯಾಂಡ್ ಆಗ್ತೀರಿ, ಮನೆಯವರನ್ನು ನೋಡ್ತೀರಿ. ಸೊ ಏನು ಒಂದು ಫಸ್ಟ್ ಫೀಲಿಂಗ್ ಏನಾಯ್ತು? ಮನೆಯವರು ಏರ್ಪೋರ್ಟಿಗೆ ಬರ್ತಾರಂತ ಗೊತ್ತಿತ್ತು ಸರ್ ನನಗೆ. ಬೇರೆಯವರು ಮೀಡಿಯಾದವರು ಬರ್ತಾರಂತ ನನಗೆ ಯಾವುದು ಗೊತ್ತಿರಲ್ಲ, ಮಾಹಿತಿ ಇಲ್ಲ. ಅಂದರೆ ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಲಾಸ್ಟ್ ಮೂಮೆಂಟ್ವರೆಗೆ ಯಾರಿಗೂ ಗೊತ್ತಿರಲ್ಲ. 1-2 ಡೇಸಲ್ಲಿ ಟಿಕೆಟ್ ಆಗ್ತದೆ, ಡೈರೆಕ್ಟಾಗಿ ಬರ್ತೀನಿ ನಾನು, ಕಂಪ್ನಿ ಟಿಕೆಟಲ್ಲಿ ಬರ್ತೀನಿ ನಾನು. ಯಾರಿಗೂ ಇನ್ಫಾರ್ಮ್ ಮಾಡಿ ಮನೆಯವ್ರಿಗೆ ಅಷ್ಟೇ ಗೊತ್ತಿರ್ತದೆ, ಅಲ್ಲಿಂದ ಕಂಪ್ನಿಯವ್ರು ಇನ್ಫಾರ್ಮ್ ಮಾಡಿರ್ತಾರೆ ಈ ಟೈಮಿಂಗ್ಸಿಗೆ ಬರ್ತಾನೆ ಅಂತ. ಅದು ಯಾವ ಮೀಡಿಯಾದವ್ರಿಗೆ ನನಗೆ ಶಾಕ್ ಆಯಿತು, ಮೀಡಿಯಾದವ್ರು ಬಂದಿರಲ್ಲ ಅಂತ ಯಾವ ರೀತಿ ಗೊತ್ತಾಯಿತು ಅಂತ. ಓಕೆ. ಅದೇ ಒಂದು ಬ್ಲ್ಯಾಂಕ್, ಫುಲ್ ಬ್ಲ್ಯಾಂಕ್. ಒಂದು ಪ್ರಶ್ನೆ, ನೀವು ಹೇಳಿದ್ರಿ ಜೈಲಲ್ಲಿರುವಾಗ ನಿಮಗೆ ಮಾತಾಡ್ಲಿಕ್ಕೆ ಮನೆಯವರಿಗೆ ನೀವು ಮಾತಾಡಲಿಲ್ಲ. ಎಲ್ಲ ಲಾಂಗ್ ಇದು ಜೈಲು ಇದೆಲ್ಲ ಆದಮೇಲೆ ನೀವು ಫಸ್ಟ್ ಮನೆಯವ್ರ ಹತ್ರ ಫೋನಲ್ಲಿ ಮಾತಾಡಿದೆ ಅವಾಗ?
ಅಂದರೆ ನೀವು ಜೈಲು ಇದೆಲ್ಲ ಮುಗೀತಲ್ಲ, ನೀವು ಜೈಲಲ್ಲಿ ಇರುವಾಗ ನೀವು ಅಲ್ಲಿಯ ಕಮ್ಯುನಿಕೇಟ್ ಮಾತ್ರ ಮಾಡ್ತಾ ಇದ್ರಿ, ಮನೆಯವರಿಗೆ ವಿಷಯ ನೀವು ಹೇಳಿರಲಿಲ್ಲ. ಸೊ ಫಸ್ಟ್ ಅಮ್ಮನಲ್ಲಿ ಆಗಿರ್ಬೋದು, ಅಣ್ಣನಲ್ಲಿ ಆಗಿರ್ಬೋದು, ಅದರ ನಂತರ ಮಾತಾಡಿದ್ದು ಯಾವಾಗ ನೀವು? ಅಂದ್ರೆ ಇಲ್ಲಿ ಬರೋದಕ್ಕೆ ಮುಂಚೆ ಸ್ಟೇಷನಲ್ಲಿ ಅಲ್ಲ, ಸ್ಟೇಷನ್ ಜೈಲಿನ ಇದು ಶಿಕ್ಷೆ ಮುಗಿದ್ಮೇಲೆ ಹೇಳ್ತಾರೆ. ಹೌದು, ಮುಗಿದ್ಮೇಲೆ. ಅದು ನನ್ನ ಮುಗಿದ್ಮೇಲೆ ನಾನು ಸ್ಟೇಷನ್ ಕರ್ಕೊಂಡು ಬರ್ತಾರೆ ಸರ್. ಸ್ಟೇಷನಲ್ಲಿ ನನಗೆ ಮನೆಯವ್ರ ಹತ್ರ ಮಾತಾಡೋಕೆ ಸಿಗೋದು ಪ್ರಕಾಶನ ಬಂದಮೇಲೆ. ಪ್ರಕಾಶನ ನನ್ನ ಮಾತಾಡಿಸ್ತಾರೆ ಮನೆಗೆ. ಆಗ ನೀವು ವಿಷಯ ಹೇಳ್ತೀರಾ ಅವರಿಗೆ ಮನೆಯಲ್ಲಿ? ಏನು ಹೇಳಿ ವಿಷಯ ಮನೆ ಅವ್ರಿಗೆ ಅಷ್ಟೊತ್ತಿಗೆ ಗೊತ್ತಾಗ್ತದೆ, ನ್ಯೂಸಲ್ಲಿ ಬಂದಿರ್ತದೆ, ಅವಾಗ ಗೊತ್ತಾಗ್ತದೆ, ಅವ್ರಿಗೆ ವಿಷಯ ಗೊತ್ತಿರ್ತದೆ. ಓವರಾಲ್ ಆಗಿ ನೀವು ಇಲ್ಲಿ ಲ್ಯಾಂಡ್ ಆದಾಗ ನಿಮ್ಮೊಂದು ಯಾವ ಫೀಲಿಂಗ್ ಬರ್ತದೆ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ನನಗೆ. ಎಲ್ಲಿವರೆಗೂ ಇದಾಗ್ತಿತ್ತು ಅಂದರೆ ಫಿಂಗರ್ ಆಗೋವರು ಏರ್ಪೋರ್ಟಲ್ಲಿ, ಸೌದಿಯಲ್ಲಿ ಫಿಂಗರ್ ಕ್ಲಿಯರ್ ಆಗಿಲ್ಲ ಅಂದರೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಸರಿ ಫಿಂಗರ್ ಇಡಬೇಕಾದ್ರೆ ನಾವು ಕ್ಲಿಯರ್ ಆಗಿಲ್ಲ ಅಂದರೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಟೆನ್ಷನ್ ಆಗ್ತಾಯಿತ್ತು. ಫಿಂಗರ್ ಕ್ಲಿಯರ್ ಆಯಿತಾ ಡೈರೆಕ್ಟ್ ಪಾಸ್ ಆದ. ಓಕೆ, ಫೈನ್, ಆಯಿತು. ಇಷ್ಟೆಲ್ಲ ಒಂದು ಅದೇನ ಹೇಳಿದಾಗ ಒಂದು ಕೆಟ್ಟ ಕನಸಿನಾಗೆ ಎಲ್ಲ ನಡೆದೋಯ್ತು. 7-8 ಒಂದು ವರ್ಷ ಅಂತ ಅದು ಪೀರಿಯಡ್. ಆದರೆ ನಿಮ್ಮ ಈ ಒಂದು ಏಜಲ್ಲಿ ಆ 1 ವರ್ಷ ಅಂತ ಹೇಳೋದು ಬಹಳ ಒಂದು ಪ್ರೆಷಿಯಸ್ ಆದಂಥ ಒಂದು ಟೈಮು. ಸೊ ಈಗ ಬಂದ್ರಿ, ಮನೆಗೆ ಬಂದಿದ್ದೀರಿ, ಮನೆಯವ್ರನ್ನ ಮೀಟ್ ಆಗಿದ್ದೀರಿ, ಎಲ್ಲ ಒಂದು ಹ್ಯಾಪಿ ಎಂಡ್ ಥರ ಆಗಿದೆ. ಸೊ ವಾಟ್ ನೆಕ್ಸ್ಟ್, ಏನು ಮಾಡ್ತೀರಿ? ನೆಕ್ಸ್ಟ್ ಜಾಬ್ ಮಾಡ್ತೀನಿ ಸರ್. ಓಕೆ, ಅಂದರೆ ನೀವೀಗ ಮೈಂಡ್ ಫ್ರೀ ಇದ್ದೀರಿ, ಎಲ್ಲ ಅದನ್ನೆಲ್ಲ ಒಂದು ಮರೆಯುವಂಥ ಪ್ರಯತ್ನ 2-3 ಮಂತ್ ಆಗ್ಬೋದು ಸರ್. ಗ್ಯಾಪ್ ತಗೊಳ್ಳಿ. ಜಾಬಿಗೆ ಅಂತಲ್ಲ, ಮೈಂಡ್ ಸ್ವಲ್ಪ ಕ್ಲಿಯರ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಟೈಮ್ ತಗೊಳ್ತೀನಿ 2-3 ಮಂತ್. ಬಟ್ ನಿಮಗೆ ಇದೆಲ್ಲ ಪ್ರೊಸೆಸ್ಸಲ್ಲಿ ಮನೆಯವರ ಸಪೋರ್ಟ್ ಇರ್ಬೋದು, ನಿಮ್ಮ ಕುಟುಂಬಸ್ಥರ ಸಪೋರ್ಟ್ ಇರ್ಬೋದು, ಅಲ್ಲಿಯ ಫ್ರೆಂಡ್ಸ್ ಸಪೋರ್ಟ್ ಹೇಗೂ ಹೇಳಿದ್ರಿ, ಇಲ್ಲೇ ನಿಮ್ಮ ಫ್ರೆಂಡ್ ಸಪೋರ್ಟ್, ಒಟ್ಟಾರೆಯಾಗಿ ನಿಮಗೆ ಸಿಕ್ಕಿದಂಥ ಸಪೋರ್ಟ್ ಯಾವ ಥರ ಇತ್ತು? ಫ್ರೆಂಡ್ಸ್ ಸಪೋರ್ಟ್ ತುಂಬಾ ಇದೆ ಸರ್ ಇಲ್ಲಿ. ಮತ್ತು ಮೀಡಿಯಾದವ್ರ ಸಪೋರ್ಟ್ ಇದೆ. ಮೀಡಿಯಾದವ್ರ ಸಪೋರ್ಟಿಗೆ ಕಾರಣ ಶ್ರೀಧರನ್ ಅಂತೇಳಿ. ಮತ್ತು ಇಲ್ಲಿಯವರು ಕಲ್ಲಾಜಿ ಅವರು, ನನಗೆ ಇವಾಗ ಗೊತ್ತಾಯಿತು ಕಲ್ಲಾಜಿ ಅವರು ಒಬ್ಬರು ಇದ್ದರು ಅಂತ. ಏನೋ ಅವ್ರ ಹೆಸರು ಅಷ್ಟು ಗೊತ್ತಿಲ್ಲ, ನವೀನ್ ಅಂತೇಳಿ. ಶ್ರೀಧರನ್ ಅಂದರೆ ಕೊಕ್ಕಾಡ ಅವರು. ಅವ್ರ ಮೈಂಡ್ ಸರ್. ಇಲ್ಲಿಂದ ಸಪೋರ್ಟ್ ಮಾಡಿದ್ರೆ ಮೈನ್ ರೀಸನ್ ಅವರು, ಇಲ್ಲಾಂದರೆ ಅವ್ರು ಸಿಗ್ತಿರ್ಲಿಲ್ಲ ನನಗೆ. ನೆಕ್ಸ್ಟ್ ಈಗ ಜಾಬ್ ನೀವು ಇಲ್ಲೇ ಮಾಡ್ತೀರಾ, ಮತ್ತೇನಾದರೂ ಹೋಗುವಂಥ ಪ್ಲ್ಯಾನ್ ಇದೆಯಾ ಏನಂತೇಳಿ? ಇದಕ್ಕಿಂತ ಚೆನ್ನಾಗಿರೋ ಜಾಬ್ ಆಗ್ಬೋದು ಸರ್. ಓಕೆ, ನೀವು ಅದು ಗ್ಯಾರಂಟಿ ಇದೆ ಸರ್, ಸಮಸ್ಯೆ ಇಲ್ಲ. ಗ್ಯಾರಂಟಿ. ನಿಮ್ಮ ಮೊದಲು ವರ್ಕ್ ಮಾಡ್ತಿದ್ದ ಕಂಪನಿ ಅದರದ್ದು ಬೇರೆ ಏನಾದರೂ ಬ್ರಾಂಚ್ಗಳು ಬೇರೆ ದೇಶದಲ್ಲಿ ಇದೆಯಾ ಆ ಥರದ್ದು? ಅವರು ಏನು ಹೇಳಿದ್ರು ನೀವು ಬಿಟ್ಟು ಬರುವಾಗ? ಅವರು ಸಪೋರ್ಟ್ ಇದ್ದಾರೆ? ಅವ್ರು ಸಪೋರ್ಟ್ ಇದ್ದಾರೆ ಸರ್, ಏನು ಸಮಸ್ಯೆ ಓಕೆ. ಬೇರೆ ಜಾಬ್ ಇದಕ್ಕಿಂತ ಚೆನ್ನಾಗಿರೋ ಜಾಬ್ ಆಗ್ಬೋದು ಸರ್. ಆಗ್ತದೆ, ಖಂಡಿತವಾಗಿ ಆಗ್ತದೆ. ಸೊ ಅದಕ್ಕೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ನಾನು ತುಂಬ ಇಂಪಾರ್ಟೆಂಟ್ ಆಗಿ ನಿಮ್ಮ ಹತ್ರ ಕೇಳಬೇಕಂತ, ಯಾಕಂತ ಹೇಳಿದ್ರೆ ನಾವು ದಿನ ಬೆಳಗಾದ್ರೆ ಅಲ್ಲಿ ಅಂತಲ್ಲ ನಮ್ಮಲ್ಲೂ ಕೇಳ್ತೇವೆ, ತುಂಬ ಇಂಥ ಎಕನಾಮಿಕ್ ಫ್ರಾಡ್ಗಳು, ಮನಿ ಫ್ರಾಡ್ಗಳು ಆಗ್ತಾ ಇರ್ತದೆ. ಅದು ಒಬ್ಬ ಮಾಡಿದ ತಪ್ಪಿಗೆ ಇನ್ನೊಬ್ಬ ಬಲಿಪಶು ಆಗ್ತಿರ್ತಾನೆ. ನಮ್ಮ ದೇಶದ ಬಿಡಿ, ಈಗ ಅಂಥ ಗಲ್ಫ್ ಕಂಟ್ರಿಗಳಲ್ಲಿ ಅದಕ್ಕೆ ತುಂಬ ಸ್ಟ್ರಿಕ್ಟ್ ಆದಂಥ ಒಂದು ಇದಿದೆ. ಸೊ ನಮ್ಮಲ್ಲಿಂದ ತುಂಬ ಜನ ಕೆಲಸಕ್ಕೆ ಅಲ್ಲಿಗೆ ಹೋಗ್ತಾರೆ. ನೀವೇ ಹೇಳಿದ್ರಿ ನಿಮ್ಮ ಜೊತೆ ಕೇರಳದವರು ಇಂಥ ಎಲ್ರಿಗೂ ಇಂಥ ಒಂದು ಭಾಗ್ಯ ಬರೋದಿಲ್ಲ. ಬೇಗ ಇಲೀಗಲ್ ಪ್ರೊಸೆಸ್ಗಳು ಸಪೋರ್ಟ್ ಸಿಗೋದಿಲ್ಲ. ಇಲ್ಲಿಂದ ನಮ್ಮಲ್ಲಿಂದ ಬೇರೆ ದೇಶಕ್ಕೆ, ಬೇರೆ ಕಂಟ್ರಿಗಳಿಗೆ ಕೆಲಸಕ್ಕೆ ಹೋಗುವ ಹುಡುಗರಿಗೆ, ಯುವಕರಿಗೆ ಏನಾದರೂ ಒಂದು ಇಂಥ ವಿಚಾರದಲ್ಲಿ ಜಾಗೃತಿ ಆಗಿರಲಿಕ್ಕೆ ಏನಾದರೂ ಒಂದು ಹೇಳ್ತೀರಾ ನೀವು? ಹೌದು, ಖಂಡಿತ ಜಾಗೃತಿ ಆಗಿರಬೇಕು. ಯಾರ ಹತ್ರ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಯಾವುದನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಡೀಟೇಲ್ಸ್ನ ಯಾವುದನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸರ್. ಸೊ ಇದು ನಿಮ್ಮ ಅನುಭವದಲ್ಲಿ ನೀವು ಹೇಳ್ತಿರುವಂಥದ್ದು. ಹೌದು. ಈಗ ನೀವು ಅಲ್ಲಿ ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ನಿಮಗೆ 1-to-1 ಮಾತಾಡ್ಲಿಕ್ಕೆ ಅವಕಾಶ ಇರಲಿಲ್ಲ, ಬರೀ ಫೋನಲ್ಲಿ ಅಂತ ಹೇಳಿದ್ರಿ. ಸೊ ನೀವು ಅದೇ ಹೇಳಿದ್ರೆ 5 ಮಿನಿಟ್ಸ್ ಕೊಡುವಂಥದ್ದು, ಅದರಲ್ಲಿ ಒಂದು 2 ಮಿನಿಟ್ಸ್ ರೀಚಾರ್ಜಿಗೆ ಹೋಗ್ತದೆ, ಹಾರ್ಡ್ಲಿ 3 ಮಿನಿಟ್ಸ್ ಸಿಗ್ಬೋದು. ಸೊ ಈ ಟೈಮಲ್ಲಿ ನೀವು ಹೇಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರಿ ಅಥವಾ ಮಾಹಿತಿಯನ್ನು ಕೊಡ್ತಾ ಇದ್ರಿ ಕೇಸಿಗೆ ರಿಲೇಟೆಡ್ ಆಗಿ? ಅಂದರೆ ಒಂದಿನ ಮಾತಾಡ್ಬೇಕಾದ್ರೆ ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಮಾಹಿತಿ ಬರ್ತದೆ, ನೆಕ್ಸ್ಟ್ ಡೇ ಮತ್ತೆ ಅದನ್ನು ಮುಂದುವರಿಸ್ತೇನೆ. ಅದೇ ರೀತಿ ಸ್ವಲ್ಪನೇ ತಗೊಳ್ತೀನಿ ಅಷ್ಟೇ. ಓಕೆ, ಒಂದೇ ದಿವಸ ನಿಮಗೆ ಅದನ್ನು ಕಂಪ್ಲೀಟ್ ಮಾಡಿ ಆಗೋದಿಲ್ಲ. ಮಿಡ್ಲಲ್ಲಿ ಕಟ್ ಆಗ್ತದೆ ಫೋನ್, ಆಟೋಮೆಟಿಕ್ ಅಲ್ಲ ಸರ್, ಬೇರೆಯವ್ರು ಬರುತ್ತೆ ಟೈಮ್. ಓಕೆ ಓಕೆ. ನೆಕ್ಸ್ಟ್ ಎಲ್ರಿಗೂ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ. ಸರಿ, ಆ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಸಿಗ್ತದೆ ನಮಗೆ, ನಿಮ್ಮ ನಂಬರ್ ಸೊ ನೋಡಿದ್ರಲ್ಲ, ಚಂದ್ರಶೇಖರ್ ಅವರು ಮಾಡದೇ ಇದ್ದಂಥ ಒಂದು ತಪ್ಪಿಗೆ ಬಹಳ ದೊಡ್ಡದಾದಂಥ ಶಿಕ್ಷೆ ಅಂತ ಹೇಳಿದರೆ, ತಪ್ಪು ಮಾಡಿ ಶಿಕ್ಷೆ ಅನುಭವಿಸೋದು ಬೇರೆ, ತಪ್ಪು ಮಾಡದೆ ಅದು ಚಿಕ್ಕ ಶಿಕ್ಷೆ ಆದರೂ ಅವರ ಪಾಲಿಗೆ ಬಹಳ ದೊಡ್ಡ ಶಿಕ್ಷೆಯಾಗಿ ಇರ್ತದೆ.
ಬಹಳ ವಿವರವಾಗಿ ಆ ಶಿಕ್ಷೆಯ ವಿಚಾರಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರು. ಆದರೆ ಇಲ್ಲಿ ನಾವು ಅವ್ರ ಹತ್ರ ಮಾತಾಡಿದ ಮೇಲೆ ಗಮನಿಸಬೇಕಾದಂಥ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದರೆ ಚಂದ್ರಶೇಖರ್ ಅವರಲ್ಲಿರುವಂಥ ಒಂದು ಕಾನ್ಫಿಡೆಂಟ್. ಅಂದರೆ ಇಂಥ ಒಂದು ನಮಗೆ ನಮ್ಮ ಊರಲ್ಲಿ ನಾವೊಂದು ಚಿಕ್ಕ ಸಮಸ್ಯೆಗೆ ಸಿಕ್ಕಿದರೆ ನಾವು ಕಂಪ್ಲೀಟಾಗಿ ಡಿಪ್ರೆಸ್ ಆಗಿಬಿಡ್ತೇವೆ ಅಥವಾ ಕಂಪ್ಲೀಟಾಗಿ ನಾವು ಅಧೀರರಾಗಿ ಬಿಡ್ತೇವೆ. ಸೊ ಈ ಎಲ್ಲ ವಿಚಾರ ನೋಡಿದಾಗ ಚಂದ್ರಶೇಖರ್ ಅವರಿಗೆ ಅದೃಷ್ಟ ಮತ್ತು ಕಾನ್ಫಿಡೆನ್ಸ್ ಇದು ಎರಡೂ ಜೊತೆಯಾಗಿದ್ದ ಕಾರಣ ಅವರು ಈ ಕೇಸಿಂದ 7 ತಿಂಗಳನ್ನುವಂಥ ಒಂದು ಪೀರಿಯಡ್ ಇರ್ಬೋದು, ಅದರಿಂದ ಅವರು ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅವರು ಹೇಳಿದರು, ನನಗೆ ಫ್ರೆಂಡ್ ಸಪೋರ್ಟ್ ಸಿಕ್ತು, ಮೀಡಿಯಾ ಸಪೋರ್ಟ್ ಸಿಕ್ತು, ಎಲ್ಲ ಸಪೋರ್ಟ್ ಸಿಕ್ತು ಅಂತ ಅವ್ರು ಏನೇ ಹೇಳ್ಬೋದು. ಬಟ್ ಹಿ ಹ್ಯಾಸ್ ಟು ಫೈಟ್. ಅವ್ರು ಫೈಟ್ ಮಾಡದೇ ಇದ್ದರೆ, ಅವರ ಇನ್ನರ್ ಕಾನ್ಫಿಡೆನ್ಸ್ ಫೈಟ್ ಮಾಡದೇ ಇದ್ದರೆ ಅವರು ಹೀಗೆ ಬಚಾವಾಗಿ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಸೊ ಇದರ ಬಗ್ಗೆ ಫೈನಲ್ ಆಗಿ ಅವ್ರು ಏನು ಹೇಳ್ತಾರೆ ಅಂತೇಳಿ ನಾವು ಅವ್ರ ಹತ್ರ ಕೇಳೋಣ. ಅದೇ ಚಂದ್ರಶೇಖರ್, ನಾನೀಗ ಅದೇ ಹೇಳಿದಾಗೆ ಅಷ್ಟು ದಿವಸ ಇದ್ದಾಗ ಒಂದು ದಿವಸ ಆದರೂ ನಿಮಗೆ ಡಲ್ ಅಥವಾ ಇಲ್ಲ ನನಗೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮನಸ್ಥಿತಿ ಬಂದಿರ್ತದೆ. ಅಂದರೆ ಏನೇ ನಡೀತಾ ಇರ್ಬೋದು ಇಲ್ಲಿ ನಿಮ್ಮ ಪ್ರಯತ್ನಗಳು, ಬಟ್ ಒಂದು ಕಡೆಯಿಂದ ಎಲ್ಲೋ ನನಗೆ ಅದೃಷ್ಟ ಕೈ ಕೊಡ್ತಾ ಇದೆ, ಈ ಥರ ಆಯಿತು ಅಂತ ಆದಾಗ ಹೇಗೆ ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೊಳ್ತಾ ಇದ್ರಿ? ಅದೃಷ್ಟ ಕೈ ಕೊಡ್ತಾಯಿತ್ತು ಸರ್. ಅದೃಷ್ಟ ನನಗೆ ಕೈ ಕೊಡ್ತಾಯಿತ್ತು. ಒಂದು 2-3 ಡೇಸ್ ನನಗೆ ತುಂಬ ಫೀಲ್ ಆಗ್ತಾಯಿತ್ತು. ಮತ್ತೆ ನನಗೆ ಕಾನ್ಫಿಡೆಂಟ್ ಬರ್ತೀನಿ, ಈಗ ನಾನು ಹೊರಗಡೆ ಹೋಗ್ತೀನಿ, ನಾನು ತಪ್ಪು ಮಾಡಿಲ್ಲ, ಹೊರಗಡೆ ಹೋಗ್ತೀನಿ. ನಾನು ಕೇಸ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಅವಾಗ ಮೈಂಡ್ನ ಬೇರೆ ರೀತಿ ಯೋಚನೆ ಮಾಡ್ತೀನಿ. ಇಲ್ಲಿ ಎಷ್ಟೋ ಮಂದಿ ಕಷ್ಟದವ್ರು ಇದ್ದಾರೆ ಸರ್. ನನಗಿಂತ ಕೆಲವರು ಕೈ ಕಾಲು ಇರಲ್ಲ, ಆ್ಯಕ್ಸಿಡೆಂಟ್ ಆಗಿರ್ತದೆ. ನಾನು ಯೋಚನೆ ಮಾಡ್ತೀನಿ, ಅರುಣಿಮಾ ಸಿನ್ಹಾ ಅಂತ ಗೊತ್ತಿರ್ಬೋದು ನಿಮಗೆ, ಅವ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಯೂಟ್ಯೂಬಲ್ಲಿ ನೋಡಿರ್ತೀನಿ ಅವ್ರನ್ನ, ಯೂಟ್ಯೂಬಲ್ಲಿ ನಾನು ಅವ್ರ ವೀಡಿಯೋಸ್ ನೋಡಿರ್ತೀನಿ. ಅವರು ಟ್ರೈನ್ ಆಕ್ಸಿಡೆಂಟ್ ಇದಾಗಿ ಇಶ್ಯೂ ಆಗಿ ಗೊತ್ತಿರ್ಬೋದು ನಿಮಗೆ. ಅವ್ರು ನೆನಪು ಮಾಡ್ತಾರೆ ನನಗೆ. ಅವರು ಅಷ್ಟು ಕಷ್ಟ ಅನುಭವಿಸಿ ಅಷ್ಟು ಫೇಸ್ ಮಾಡಿ ಅವರು ಮೌಂಟ್ ಎವರೆಸ್ಟ್ ಹೋಗ್ತಾರೆ, ಅದು ನೋಡಿರ್ತೀನಿ. ನನಗೆ ಚಿಕ್ಕ ಪ್ರಾಬ್ಲಮ್ ನಾನು ಸಾಲ್ವ್ ಆಗ್ತದೆ, ಅವ್ರಿಗೆ ಪರ್ಮನೆಂಟು ಕಾಲು ಇಶ್ಯೂ ಪರ್ಮನೆಂಟ್ ಆಗಿರ್ತದೆ, ಲೈಫ್ ಲಾಂಗ್ ಇರ್ತದೆ. ನನಗೆ ನಾನು 7 ಮಂತಲ್ಲಿ ಹೊರಗಡೆ ಹೋಗ್ಬೋದು, ಅಲ್ಲಿಗೆ ಮುಗೀತು. ನನಗೇನು ಆ್ಯಕ್ಸಿಡೆಂಟ್ ಆಗಿಲ್ಲ, ಏನಿಲ್ಲ. ನಾನು ಆ ಟೈಮಲ್ಲಿ ಎಲ್ಲಾದರೂ ಊರಿಗೆ ಬರ್ತಿದ್ರೆ ಆಕ್ಸಿಡೆಂಟ್ ಆಗಿ ನಾನು ಸತ್ತು ಹೋಗ್ಬೋದು, ಏನೋ ಆಗ್ಬೋದು. ಹೊರಗಡೆ ಬಂದಿದ್ದೆ ದೇವರು ನನ್ನ ಬಚಾವ್ ಮಾಡೋದಕ್ಕೆ ನನ್ನ ಅಲ್ಲಿ ಇರಿಸಿದ್ರು ಅಂತ ಅಷ್ಟು ಯೋಚನೆ ಆಗ್ತಿತ್ತು ಸರ್. ಸೊ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರಿ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಬ್ಯಾಡ್ ಸಿಚುವೇಶನನ್ನು ಬ್ಯಾಡ್ ಸಿಚುವೇಶನಲ್ಲಿ ನೀವು ಡೌನ್ ಆಗೋದಾಗಿ ನೀವು ಬಹಳಷ್ಟು ರಿಚಾರ್ಜ್ ಆಗ್ತಾ ಇದ್ರಿ. ಅದೇ ನಾ ಹೇಳಿದ್ನಲ್ಲ, ಅರುಣಿಮಾ ಸಿನ್ಹಾ ಅಂತ. ಫಸ್ಟ್ ನಿಮಗೆ ಸ್ಫೂರ್ತಿ ಆಗ್ತಿದ್ದರೆ ಅರುಣಿಮಾ ಸಿನ್ಹಾ ಅವರ ಕತೆ. ಸೊ ಅವರು ಲೈಫ್ ಲಾಂಗ್ ಸಫರ್ ಆದರೂ ಅವರು ಅವರ ಶಕ್ತಿಯಿಂದ ಸೊ ನಾನು ಈ ಕಷ್ಟದಿಂದ ಪಾರಾಗಿ ಬರ್ತೇನೆ, ಈ ಕಷ್ಟದಿಂದ ನಾನು ಪಾರಾಗಿ ಬರ್ತೇನೆ. ಅದೇ 7 ಮಂತ್ ಇರೋದಷ್ಟೇ, ಅಲ್ಲಿಗೆ ಮುಗೀತು, ಕ್ಲಿಯರ್ ಆಗ್ತದೆ. ಆದರೆ ಅವರಿಗೆ ಅದು ಕ್ಲಿಯರ್ ಪರ್ಮನೆಂಟ್ ಅದು ಬಾಡಿ. ಹೌದು, ಇಲ್ಲಿ ತುಂಬ ಮಂದಿ ಕಷ್ಟದಲ್ಲಿ ಇರ್ತಾರೆ. ಕೆಲವರಿಗೆ ಊಟ ಇರಲ್ಲ, ಏನಿರಲ್ಲ, ನನಗೆಲ್ಲ ಸಿಗ್ತದೆ. ಸೊ ಆ ರೀತಿಯಾಗಿ ನೀವು ಮನಸ್ಸನ್ನು ಇದು ಮಾಡ್ತಾ ಇದ್ದೀವಿ. ಓಕೆ, ನೀವು ಈಗ ಬಹಳಷ್ಟು ಹೇಳಿದ್ರಿ, ತುಂಬ ಜನ ನಿಮಗೆ ಹೆಲ್ಪ್ ಮಾಡಿದ್ರು ಅಂತೇಳಿ. ಸೊ ಒಂದು ಕೆಲವರ ಹೆಸರನ್ನು ನೀವು ಹೇಳಿ ಅವರಿಗೆ ನೀವು ಈ ಮೂಮೆಂಟಲ್ಲಿ ಧನ್ಯವಾದ ಹೇಳೋದಾದರೆ ಯಾರಿಗೆ ಹೇಳ್ತೀರಿ? ಖಂಡಿತ ನನ್ನ ಕಂಪ್ನಿಯಲ್ಲಿ ಅರುಣಣ್ಣ ಅಂತ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇಲ್ಲಿವರೆಗೂ ನೀನೇನೋ ಮಾತಾಡ್ಸಿದ್ದೀನಿ. ಅವ್ರಿಗೆ ಪ್ರತಿಯೊಂದನ್ನು ಹೆಲ್ಪ್ ಮಾಡಿದ್ದಾರೆ. ನಾನು ಹೇಳಿದ ಪ್ರತಿಯೊಂದು ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅರುಣಣ್ಣ, ರವಿ ಸರ್, ಕಬೀರ್ ಬಾಯ್, ಮತ್ತು ಮೀಡಿಯಾದಲ್ಲಿ ಬಂದಮೇಲೆ ಪ್ರಕಾಶ್ ಅಣ್ಣ, ರಾಘವಣ್ಣ, ಫ್ರಾನ್ಸಿಸ್ಕೋ. ಪ್ರಕಾಶ್ ಅಣ್ಣಂತೂ ತುಂಬ ಕಷ್ಟಪಟ್ಟಿದ್ದಾರೆ ಪ್ರತಿದಿನವೂ. ಅವರಿಂದಾಗಿ ಇಷ್ಟು ಬೇಗ ಬರೋದಕ್ಕಾಯ್ತು. ಕಂಪ್ನಿಯಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಸರ್. ಪ್ರಕಾಶ್ ಅಣ್ಣ, ರವಿ ಸರ್, ಆಮೇಲೆ ರಾಘವಣ್ಣ, ಅರುಣಣ್ಣ ಅಂತೂ ತುಂಬಾ ಕಷ್ಟಪಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಸರ್, ಯಾರನ್ನೂ ಮರೆಯಲ್ಲ ಸರ್. ನಾನು ಫೈನಲ್ ಆಗಿ ಮನೆಯವರಿಗೆ ನೀವೇನು ಹೇಳ್ತೀರಿ? ನಿಮ್ಮ ಮನೆಯವರಿಗೆ ತುಂಬ ಥ್ಯಾಂಕ್ಸ್ ಸರ್. ಎಷ್ಟು ಕಷ್ಟ, ಯಾವ ಭರವಸೆ ಕೊಡ್ತೀರಿ ಮುಂದೆ? ಅಂದರೆ ನೀವು ಈಗ ಈ ಒಂದು ಹರ್ಡಲನ್ನು ಪಾರಾಗಿ ಬಂದಿದ್ದೀರಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ಶ್ರಮದಿಂದ ಮತ್ತೆ ನೀವು ಎದ್ದು ನಿಲ್ತೀರಿ? ಖಂಡಿತ ಸರ್. ನನಗೆ ಆ ಕಾನ್ಫಿಡೆನ್ಸ್ ಇದೆ ಸರ್. ನನಗೇನೂ ಆಗಿಲ್ಲ ಸರ್, ನಾನು ಸತ್ತಿಲ್ಲ, ಬದುಕಿದ್ದೀನಿ. ಇಲ್ಲಿರೋ ನನ್ನ ಫ್ರೆಂಡ್ಸಿಗೆ, ಮೈನಾಗಿ ಇಲ್ಲಿ ಶ್ರೀಧರಣ್ಣ, ಅವ್ರು ನಮ್ಮ ಬ್ರದರ್ ಆಗಬೇಕು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ದಾರೆ ಅಂತ ನನಗೆ ನಿನ್ನೆ ಸ್ವಲ್ಪ ನೋಡಿದೆ ನಾನು ಯೂಟ್ಯೂಬಲ್ಲಿ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್. ಮತ್ತು ನ್ಯೂಸಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಬಿಗ್ 3ಯಲ್ಲಿ ನಾನು ಮಾತಾಡಿದರು ಅಂತ ನಿನ್ನೆ ನೋಡಿದೆ ನಾನು, ಅವ್ರು ಮಾತಾಡಿರೋದನ್ನು. ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಸರ್. ಇಷ್ಟೊತ್ತು ನಾವು ಚಂದ್ರಶೇಖರ್ ಅವ್ರ ಜೊತೆ ಮಾತಾಡಿದ್ದೀವಿ. ಅವರಲ್ಲಿ ಅನುಭವಗಳು ಏನೆಲ್ಲ ಆಯಿತು ಅನ್ನೋದನ್ನು ನಮಗೆ ಬಹಳ ಡಿಟೇಲ್ ಆಗಿ ವಿವರಿಸಿದರು. ಈಗ ಅವರ ಮನೆಯವರ ಜೊತೆ ನಾವಿದ್ದೇವೆ. ಅವರ ಅಮ್ಮ ಇದ್ದಾರೆ, ಅವರ ಅಣ್ಣ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ನೀವು ಈಗಾಗಲೇ ನೋಡಿದ್ರಿ, ಒಂದು 7-8 ತಿಂಗಳು
ಅವರು ಅಲ್ಲಿ 7 ನಂತರ ಅದರ ನಂತರ ಅವರು ಊರಿಗೆ ಬಂದಾಗ ನಿನ್ನೆ ಅಮ್ಮವರನ್ನು ಮಂಗಳೂರು ಏರ್ಪೋರ್ಟಲ್ಲಿ ರಿಸೀವ್ ಮಾಡಿದಂಥ ಒಂದು ದೃಶ್ಯ ಅದು ಬಹಳ ಒಂದು ಎಲ್ಲ ಕಡೆ ವೈರಲ್ ಆಗ್ತಾಯಿತ್ತು. ಹೇಗೆ ಆ ಮಗನನ್ನು ಬಹಳ ಆತ್ಮೀಯತೆಯಿಂದ ಅವರು ರಿಸೀವ್ ಮಾಡಿದರು ಅಂತೇಳಿ. ಇವತ್ತು ನಾವು ಅವರ ಮನೆಗೆ ಬಂದಿದ್ದೇವೆ, ಅಮ್ಮನ ಜೊತೆಗಿದ್ದೇವೆ. ಅಮ್ಮ ನಮಸ್ತೆ. ಎಂಚೊಲ್ಲರು ಸರುಲ್ಲರು ತೆಲಿಕೆಡೆ ಗೊತ್ತಾಗ್ಬಿಡು ಸರುಲ್ಲರಂದು ಇರ್ನ ಎಲ್ಲೆ ಮಗೆ ಬತ್ತದಿರು ಪಿದಾಯ ಬೇಲೆ ಬತ್ತನಾರು ಅಲ್ಪ ತಂಚೂರು ಸಮಸ್ಯೆ ಅಂಡು ಪೂರ ಇನ್ನು ಎದುರಿಸಾದು ಇಂಚು ಬತ್ತೇರು ದಾಯ್ತ ಬಂದು ಪಾರು ಇರ್ನ ಖುಷಿನ ಬರಲಿ ಖುಷಿ ಅಂಡು ಮುಖ ಒಂಜಿ ಬತ್ತನ ಒಂಜಿ ದೇವರನ ಒಂಜಿ ದೆಟ್ಟು ಬತ್ತಿ ಹಣ್ಣೆಲ್ಲ ಭಾರಿ ಖುಷಿ ಅಂಡು ಹಿಂಗೆ ಈರ ವಿಷಯ ಗೊತ್ತಿತ್ತಂಡ ದಾಲ ಗೊತ್ತಿದ್ದೆ ಇಲ್ಲಿ ಇಲ್ಲಿ ಪೂಲ ಗೊತ್ತಿದ್ದೆ ಮಗೆ ಬರ್ಪೆ ಬಂದಿತ್ತೇರೋ ಪಗ ಊರಿಗೂ ಬರ್ರಂದ ನನಗೆ ಬತ್ತಿಜೀರು ಅಪಗ ದಾಯ್ತಂದು ಬಂದಿತ್ತೀರಿ ಈಗ ಬರ್ಪುಜಿ ಬಂದು ಬರ್ಪುಜಿ ಆಪುಜಿ ಎಂಕ್ ಬರಿಯರ ಅಂದು ಬಂದಿತ್ತೇರ ಅಂದು ಆಯತ್ತು ಮುಗಳು ಮತ್ತು ಕೇಳಿನಾಗ್ಲು ಫೋನ್ ಮಾಡ್ತಾನಾಗ್ಲು ಆಯ್ ಫೋನ್ ಈರಿಗೆ ಬುಕ್ಕ ಕಡೆಯಕಾದ ವಿಷಯ ಅಪ್ಪ ಗೊತ್ತಾಂಡು ಇಂಚೆಂಚೊಂದು ಸಮಸ್ಯೆ ಆತನಂದು ಚೆಂಜ ಸಮಸ್ಯೆ ಆತನ ಒಂಜಿ ಮುಂಚೆ ತಿಂಗಳು ಕರಿ ನೆಡ್ತು ಗೊತ್ತಾಂಡು ಇಂಚೆಂಚದನ್ನು ಬರಂತನ ತಂದಾರ ಎಂಚ ಮಸ್ತ್ ಟೆನ್ಷನ್ ಇತ್ತಾರ ಎಂಚೆತ್ತಾರೆ ಅವು ಬಣ್ಣರಾಪುಜಿ ಅಪ್ಪಗ ಬರೋ ಪ್ರಯತ್ನ ನಡ್ತಾ ಇತ್ತಂಡು ಇಂಚೆ ಹಾಕೊಂಡು ಬರ್ಪೇರು ಮಂಡು ಇಂತೇರು ಅಂಚ ಸರ್ ಇರ್ಪ ನೀವು ಹೇಳಿ ತಮ್ಮನ ಒಂದು ವಿಷಯದಲ್ಲಿ ಎಲ್ಲ ಆಯಿತು ಲಾಸ್ಟಿಗೆ ಅವರೆಲ್ಲವನ್ನು ಎಲ್ಲರ ಸಹಕಾರದಿಂದ ಅದೆಲ್ಲವನ್ನು ಮೀರಿ ಇವತ್ತು ಬಂದಿದ್ದಾರೆ ಊರಿಗೆ. ನೀವು ಆಗ ಅಮ್ಮನ ಜೊತೆ ನೀವಿದ್ದವರು. ಸೊ ಅಮ್ಮ ಹೇಗಿದ್ರು ಮತ್ತೆ ನಿಮ್ಮ ಮನಸ್ಥಿತಿ ಹೇಗಿತ್ತು? ನಿಮಗೂ ಫ್ಯಾಮಿಲಿ ಇದೆ, ಅಮ್ಮನನ್ನು ನೋಡ್ಕೊಳ್ಬೇಕು, ತಮ್ಮನ ಪರಿಸ್ಥಿತಿ ಹೊರದೇಶದಲ್ಲಿ ಹೀಗೆ ಆಗಿತ್ತು, ಒಟ್ಟಲ್ಲಿ ನಿಮ್ಮದು ಕೆಲಸ ವೃತ್ತಿ ಇದೆ. ಸೊ ಇದೆಲ್ಲ ಒಟ್ಟಿಗಿದ್ದಾಗ ನೀವು ಹೇಗೆ ಅದನ್ನು ಸಹಿಸ್ಕೊಂಡಿದ್ರಿ, ಹೇಗೆ ಅದನ್ನು ಫೇಸ್ ಮಾಡಿದ್ರಿ? ಅಂದರೆ ಏನಂದರೆ ಜನಗಳು ಫಸ್ಟಿಗೆ ಕೇಳ್ತಾ ಇದ್ರು ಏನಾಯಿತು ಅಂದರೆ ಮದುವೆ ಫಿಕ್ಸ್ ಆಗಿತ್ತಲ್ಲ, ಅದನ್ನು ಎಲ್ಲ ಕೇಳೋದು ಅದೇ, ಯಾಕೆ ಬರಲಿಕ್ಕೆ ಆಗೋದಿಲ್ಲ ಅಂತ. ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. ಅದೇ ಎಲ್ಲ ಜನಗಳೇ ಒಂದು ಸ್ವಲ್ಪ ಎಲ್ಲ ಕೇಳೋದು ಹೇಗಾಗಿದೆ ಎಂತಾಯಿತು ಅಂತ ಕೇಳ್ತಾ ಇದ್ರು. ಅದೇ ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು. ಹೌದು, ನಿಮಗೆ ಅಲ್ಲಿ ವಿಚಾರಗಳು ಗೊತ್ತಾಗ್ತಿತ್ತು ಅಂದರೆ ಕಾನೂನು ಇದು ನಡೀತಾ ಇದೆ, ಇದೆಲ್ಲ ಆಗ್ತಿದೆ? ಹೌದು, ಸಿಗ್ತಾ ಇತ್ತು. ನಿಮಗೆ ಭರವಸೆ ಇತ್ತು? ಹೌದು, ನಮಗೆ ಭರವಸೆ ಅಂದರೆ ವಕೀಲೆಲ್ಲ ಇದು ನೇಮಕ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ನಂತರ ಅದು ಪ್ರೊಸೆಸ್ ನಡೆಯುವಾಗ ಆಗ್ತದೆ ಅಂತ ಒಂದು ಭರವಸೆ ಇತ್ತು, ಬೇಗ ಆಗ್ತದೆ ಅಂತ ಇತ್ತು, ಇಷ್ಟು ಲೇಟ್ ಆಗ್ತದೆ ಅಂತ ಇರಲಿಲ್ಲ. ಹೌದು, ಒಂದು ತಿಂಗಳಲ್ಲಿ ಆಗ್ತದೆ ಅಂತ. ನಿನ್ನೆ ನೀವು ಸಹ ರಿಸೀವ್ ಮಾಡುವಾಗ ಏರ್ಪೋರ್ಟಿಗೆ ಹೋಗಿದ್ರ? ಹೌದು, ತುಂಬ ಖುಷಿ ಆಯಿತು. ಹೌದು, ತುಂಬ ಟೈಮ್ ಆಯ್ತಲ್ಲ ನೋಡೋದೆ, ಅದೊಂದು ನೋಡುವಾಗ ತುಂಬ ಖುಷಿಯಾಗಿದೆ. ಈಗ ಅವರ ಹತ್ರ ನಾವು ಮಾತಾಡಿದಾಗ ಬಹಳ ಕಾನ್ಫಿಡೆನ್ಸ್ ಆಗಿದ್ರು, ಅವರು ನಡೆದಂಥ ಇದನ್ನು ಬಹಳ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಸೊ ಮುಂದಕ್ಕೆ ಹೇಗೆ ಅವರ ಲೈಫು, ಅವರ ಇದು ಭವಿಷ್ಯ ಹೇಗೆ ಆಗ್ಬೋದು ಅಂತ ನೀವು ಬಯಸ್ತೀರಿ? ಹೇಗೆ ಆಗಬೇಕು ಅಂತೇಳಿ ಬಯಸ್ತೀರಿ? ತುಂಬ ಖುಷಿ ಆಗ್ಬೋದು ಅವನಿಗೆ, ಯಾಕೆಂದರೆ ಇನ್ನು ಈಗೆಲ್ಲ ಸಪೋರ್ಟಿಗೆ ಜನ ಇದ್ದಾರೆ, ಏನಾದರೂ ಕೇಳಿದರೆ ಮಾಡಿಕೊಡ್ತಾರೆ, ಆ ಥರ ಇದೆ ಈಗ ಪರಿಸ್ಥಿತಿ. ಆದರೆ ಅದು ಮಾಡ್ತಾರೆ ಅಂತ ನಂಬಿಕೆ ಇದೆ. ಅಮ್ಮ ಮುರಾನಿ ಲೆತ ಬತ್ತಾರೆ ಮಗನು ಏರ್ಪೋರ್ಟ್ರದ್ದು ಬಾರಿ ಒಂಜಿ ಖುಷಿಟ್ಟು ಲೆತ ಬತ್ತಾರೆ ಇಲ್ಲ ಲೆತ ಬತ್ತಾರೆ ಆನಿದಾಯ್ತ ಅಂತ ಬಾಡಿಯರ್ ಮಗಕ್ಕೆ ಮಾಡದ ಕೋರಿ ಕಜ್ಪು ದಾಯ್ದ ಇಷ್ಟ ಯಾರಿಗೂ ಯಾರಿಗೆ ಕೋರಿ ಇಷ್ಟ ಮಗಿ ಪ್ರತಿ ಸರ್ತಿ ಬಂದಾಗ ಕೋರಿ ಮಲ್ತಾರೆ ಮಗಿ ಬಾರಿ ಖುಷಿಟ್ಟು ತಿಂದೇರ ಅಂದು ತಿಂದೆ ಖುಷಿ ಅಂದೆ ಇಲ್ಲಡಿ ಮತ್ತೆ ಎತ್ತೇನೆ ಒಂಜಿ ಖುಷಿ ಅಂದೆ ನನ್ನತ್ತೆ ದುಂಬುಗೆ ಎಂಚ ಮಗೆ ನನ್ನ ಬೇಲೆ ಮಲ್ಪುವರಿಗೆ ಬೇಲೆ ಪೋಡಾರು ನನ್ನ ಆರ್ನ ಬದುಕು ಕಟ್ಟೋಡು ಮದ್ಮೆ ಆವಡು ಅಂದು ಮದ್ಮೆ ಮತ್ತು ಆವಡು ಆಪಡು ಚವಂತ ಅಂದು ಏರ್ ಬೋರ ಮಾತಾಡ ಈರೆಗೆ ಧೈರ್ಯ ಬಂದಿರು ಸಪೋರ್ಟ್ ಮಾಡ್ತಾರೆ ಎಂಚೆತ್ತಾನೆ ಮಗನ ಬಗ್ಗೆ ಬಾಕಿದಾಗಲ ಸಪೋರ್ಟ್ ಬರೋ ಎಂಚೆತ್ತಾನೆ ಈರೆಗೆ ಎಂಚ ಗೊತ್ತಾಂಡು ಎಂಚ ಅನಿಸೋದುಂಟು ಗೊತ್ತಾಂಡು ಹೆಚ್ಚಂದು ಪಣಿಯರ ಅಂತೂ ಎಡ್ಡೆ ಹಾಕೊಂಡು ಅಂದು ಅವರ ಹತ್ರ ನಾವು ಕೇಳಿದಾಗ ತುಂಬ ಅಲ್ಲಿ ಸಹಾಯ ಮಾಡಿದವರು ಊರಲ್ಲಿ ಮತ್ತು ವಿಷಯ ಗೊತ್ತಾದ ಮೇಲೆ ಊರಲ್ಲಿ ತುಂಬ ಜನ ಅವರಿಗೆ ಸಹಾಯ ಮಾಡಿದರು. ಸೊ ನೀವು ಇಲ್ಲಿದ್ದು ಇದನ್ನೆಲ್ಲ ಕಮ್ಯುನಿಕೇಟ್ ಮಾಡ್ತಿದ್ದವ್ರು, ನೀವು ಹೇಳಿದ್ರಿ ಈಗ ಊರು ಫಸ್ಟಿಗೆ ವಿಷಯ ಕೇಳ್ತಾ ಇದ್ರು ಏನಾಯಿತು ಅಂತೇಳಿ, ಆಮೇಲೆ ಅವರಿಗೆ ನಿಮಗೆ ಸಪೋರ್ಟಿಗೆ ಬಂದರು. ಸೊ ಇದೆಲ್ಲ ಆದಾಗ ಯಾರನ್ನು ನೀವು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀರಿ, ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಸ್ಟಾರ್ಟಿಂಗಲ್ಲಿ ಈ ಇನ್ಸಿಡೆಂಟ್ ಆಗುವಾಗ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ಮೆಸೇಜ್ ಬಂತು, ಯಾಕೆಂದರೆ ಇನ್ನೂ ಲೇಟ್ ಆಗ್ತದೆ ಅಂತ. ಆಗ ನಾವು ಸ್ಟಾರ್ಟಿಗೆ ಶ್ರೀಧರ ಕೊಕ್ಕಡ ಅಂತೇಳಿ ಅವರು ಮೊದಲು ಸ್ವಲ್ಪ ಇದರಲ್ಲೆಲ್ಲ ಸ್ವಲ್ಪ ಅವರಿಗೆ ಒಳ್ಳೆ ನಾಲೆಜ್ ಇದೆ, ಹೇಗೆ ಹೋಗಬೇಕು, ಯಾರ ಹತ್ರ ಮಾತಾಡಬೇಕು. ನಾವು ಫಸ್ಟಿಗೆ DC ಅವರಿಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ.
ನಂತರ ಅಲ್ಲಿ ಅವರೇ ಹೋಗಿ ಪ್ರೆಸ್ ಮೀಟ್ ಎಲ್ಲ ಮಾಡಿ ಎಲ್ಲ ನ್ಯೂಸ್ ಚಾನಲ್ ಅವರಿಗೆ ತಿಳಿಸಿದರು. ನಂತರ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಹ ಇವರು ಸುವರ್ಣದ ಜಯಪ್ರಕಾಶ್ ಶೆಟ್ಟಿ ಅಂದರೆ ಇವರು ನವೀನ್ ಕಲ್ಲಾಜೆ ಅಂತ ಹೇಳಿದ್ದಾರೆ, ಅವರು ಜಯಪ್ರಕಾಶ್ ಶೆಟ್ಟಿಗೆ ತಿಳಿಸಿದರು. ಹೌದು, ತಿಳಿಸಿದ ಮೇಲೆ ಎಲ್ಲ ಅವರು ಸಹ ಎಲ್ಲರೊಟ್ಟಿಗೆ ಮಾತಾಡಿದರು ಹೇಗೆ ಏನು ಮಾಡಬೇಕು ಅಂತೇಳಿ. ಆಗ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಇಲ್ಲಿ ಕಡಬ BJP ಘಟಕದವರೆಲ್ಲ ಮನೆಗೆ ಬಂದಿದ್ದರು, ಮತ್ತು ಒಕ್ಕಲಿಗ ಸಂಘದಿಂದ ಬಂದಿದ್ದರು ಮಾತಾಡಲಿಕ್ಕೆ, ಮನೆಗೆ ಬಂದಿದ್ದರು. ಮತ್ತು ಅದೇ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ, ಊರಿನವರು ಸಹ ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿ ಯಾರ್ಯಾರಿಗೆ ಕಳಿಸಬೇಕು ಅದನ್ನೆಲ್ಲ ಕಳಿಸಿದ್ದಾರೆ ತುಂಬ ಜನ. ಗಣೇಶ್ ಮುಜೂರ್ ಅಂತ ಹೇಳಿ ಅವರು ಸಹ ತುಂಬ ನಮ್ಮ ಹತ್ರ ಕೇಳಿಕೊಂಡು ಮಾಡಿದ್ದಾರೆ. ಮತ್ತು ಎಲ್ಲರಿಗೂ ಥ್ಯಾಂಕ್ಸ್, ಮೀಡಿಯಾ ಎಲ್ಲ ಸಹಕರಿಸಿದ ಎಲ್ಲರಿಗೂ. ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕು, ಯಾಕೆಂದರೆ ಅಂದರೆ ಬಿಟ್ಟು ಹೋಗುವುದಿಲ್ಲ, ಆದರೂ ಕೆಲವೊಮ್ಮೆ ಬಿಟ್ಟು ಹೋಗ್ತದೆ, ಮರೆತು ಹೋಗ್ತದೆ. ಹಾಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೂ ಹೀಗೆ ಸಹಕಾರ ಕೊಡಿ ಅಂತೇಳಿ ನಾವು ಕೇಳ್ಕೊಳ್ತಿದ್ದೆ. ಖಂಡಿತವಾಗ್ಲೂ. ಆದರೆ ಇಂಥ ಸಮಸ್ಯೆಗಲ್ಲ, ಇಂಥ ಸಮಸ್ಯೆಗಳು ಯಾರಿಗೂ ಎದುರಾಗೋದು ಬೇಡ ಅಂತ ನಾವು ಆಗಲೇ ಆಶಿಸಿದ್ದೇವೆ. ಸೊ ಒಟ್ಟಿನಲ್ಲಿ ಸಮಾಜದ ಮತ್ತು ಗೆಳೆಯರ, ಅದರಲ್ಲಿ ಯಾವುದೇ ಧರ್ಮ ಇಲ್ಲ, ಪಕ್ಷ ಇಲ್ಲ, ಎಲ್ಲರೂ ಸಪೋರ್ಟ್ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಿಮ್ಮ ಈ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಅದೇ ರೀತಿಯಾದಂಥ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಅವರ ಭವಿಷ್ಯಕ್ಕೆ ಸಿಗಲಿ ಅಂತ ನಾವು ಈ ಮೂಲಕ ಹಾರೈಸ್ತಿದ್ದೇವೆ. ಮತ್ತೊಮ್ಮೆ ಥ್ಯಾಂಕ್ಸ್ ಎಲ್ರಿಗೂ. ವಿಜಯ್ ಕಡಬ ಜೊತೆ ಹರಿಪ್ರಸಾದ್ ನೆಲ್ಯಾಡಿ, ಸುದ್ದಿ ನ್ಯೂಸ್, ಪುತ್ತೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.